पाशबन्धम् भिन्नस्मि भीमं भव पाशबन्धम् भिन्नस्सि छिन्नस्ति सर्वस्य सर्वस्य समस्तबन्धम् समस्तबन्धम् नैवात्मनो नैवात्मनो भक्तकृतं भक्तकृतं च सुबन्धम्. बन्धम्. ನೀನು ಯಮರಾಜನ ಘೋರವಾದ ಪಾಶವನ್ನು ಕತ್ತರಿಸಿ ಭೌತಿಕ ಅಸ್ತಿತ್ವದ ಘೋರ ಪಾಶವನ್ನು ತುಂಡರಿಸುತ್ತೀಯೇ ಮತ್ತು ಎಲ್ಲ ಎಲ್ಲರ ಭೌತಿಕ ಬಂಧನವನ್ನು ಕಡಿದು ಹಾಕುತ್ತೀಯೇ. ಆದರೆ ನಿನ್ನ ಪ್ರೀತಿಯ ಭಕ್ತರು ಕಟ್ಟಿದ ಭಕ್ತಿಯ ಗಂಟು ಕತ್ತರಿಸಲು ನಿನಗೆ ಸಾಧ್ಯವಾಗುತ್ತಿಲ್ಲ. ಧನ್ಯವಾದ. मनासे तामस्य राशे घोरे कारागृहे दुःखमायेन् निबध्याः लभस्वहे चोर हरे चिराय ಸ್ವಚೋರ್ಯ ದೋಷಾಚಿ ತಮೇವ ದಂಡಂ. ಅರ್ಥ: ಓ ನನ್ನ ಎಲ್ಲವನ್ನು ಕದ್ದವನೇ, ಓ ಕಳ್ಳ, ಇಂದು ನಾನು ನಿನ್ನನ್ನು ನನ್ನ ಅಜ್ಞಾನದ ಭಯಂಕರ ಕತ್ತಲೆಯಿಂದ ಭಯಭೀತಿಗಳಿಂದ ಕೂಡಿರುವ ನನ್ನ ಹೃದಯದ ದುಃಖದ ಸೆರೆಮನೆಯಲ್ಲಿ ಬಂಧಿಸಿದ್ದೇನೆ. ನೀನು ಬಹಳ ಕಾಲ ಅಲ್ಲಿಯೇ ಇರುತ್ತೀಯೆ. ನಿನ್ನ ಕಳ್ಳತನದ ಅಪರಾಧಗಳಿಗೆ ತಕ್ಕ ಶಿಕ್ಷೆಯನ್ನು ಪಡಿತೇವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾರಾಗೃಹೇವ ಸದಾ ಹೃದಯೇ ಮದೀಯೇ ಮದ್ಭಕ್ತಿ ಪಾಶ ದೃಢ ಬಂಧ ನಿಶ್ಚಲ ಸನ್ ತ್ವಾಂ ಕೃಷ್ಣ ಹೇ ಪ್ರಲಯ ಕೋಟಿ ಶತಾಂತರೇಪಿ ಸರ್ವಸ್ವ ಚೋರ ಹೃದಯಾನ್ನಹಿ ಮೋಚಯಾಮಿ. ಅರ್ಥ: ಓ ಕೃಷ್ಣ, ನನ್ನ ಎಲ್ಲವನ್ನು ಕದ್ದವನಾದ ಕಳ್ಳ, ನನ್ನ ಭಕ್ತಿಯ ಪಾಶ ಎಂದೆಂದಿಗೂ ಬಿಗಿಯಾಗಿ ಇರುವುದು. ನೀನು ನನ್ನ ಹೃದಯದ ಸೆರೆಮನೆಯಲ್ಲಿ ಯಾವಾಗಲೂ ನೆಲೆಸುತ್ತೀಯೇ, ಏಕೆಂದರೆ ನಾನು ನಿನ್ನನ್ನು ಲಕ್ಷಾಂತರ ಯುಗಗಳವರೆಗೂ ಬಿಡುಗಡೆ ಮಾಡುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ ರಾಮ ರಾಮ. ಹಾಡಿ ಒಬ್ಬರು ಹಾಡಿ, ನಾವು ರಿಪೀಟ್ ಮಾಡ್ತೇವೆ. ಗೋವರ್ಧನಧರಂ ವಂದೇ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೇ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ ವಂದೇ ನವಘನ ಶ್ಯಾಮ ದ್ವಿಭುಜಂ ಮುರಳೀಧರಂ ಪೀತಾಂಬರಧರಂ ದೇವಂ ಸರಾಧಾಂ ಪುರುಷೋತ್ತಮಂ ಹರೇ ಕೃಷ್ಣ. ಇನ್ನೊಬ್ಬರು ಹೇಳಿ. ಹರೇ ಕೃಷ್ಣ ಮಾತಾಜಿ. ಗೋವರ್ಧನಂ ಧರಂ ವಂದೇ ಗೋಪಾಲಂ ವಂದೇ. ಒಂದೇ ಮಾತಾಡಿ. ಗೋಪಾಲಂ ಗೋಪಿರೂಪಿಣಾಂ ಗೋಕುಲೋತ್ಸವಮೇ ಈಶಂ ಗೋವಿಂದಂ ಗೋಪಿಕಾ ಪ್ರಿಯಂ ವಂದೇ ನವಘನ ಶ್ಯಾಮ ದ್ವಿಭುಜಂ ಮುರಳೀಧರಂ ಪೀತಾಂಬರಧರಂ ವಂದೇ
पीताम्बरधरं देवं साराधां पुरुषोत्तमं सदां पुरुषोत्तमं ಹೇಳಿ ಮಾತಾಜಿ. ಮನೆಗೆ ಹೋಗಿ ಕಿಟ್ಟಿಗಳು ಹಾಕೊಂಡ್ ಬರೋಗ್ರೆ. ಗೋವರ್ಧನ ಪರ್ವತವನ್ನು ಎತ್ತಿದವನು. ಒಂದ್ ನಿಮಿಷ ಮಾತಾಜಿ, ಒಂದು ನಿಮಿಷ. ಇನ್ನೊಬ್ಬರು ಹೇಳ್ತಾರೆ. ಗೀತಾ ಮೋಹನ್ ಮಾತಾಜಿ ನೀವು ಹೇಳಿ. ನಾವು ಹರೇ repeat ಕೃಷ್ಣ ಮಾತಾಜಿ. ಗೋವರ್ಧನಧರಂ ವಂದೇ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಪರೂಪಿಣಂ ಗೋಕುಲೋತ್ಸವಮೇ ಈಶಾನಾಂ ಗೋಕುಲೋದ್ಗಮೇ ಈಶಾನಾಂ ಗೋವಿಂದಂ ಗೋಪಿಕಾಪ್ರಿಯಂ ಗೋವಿಂದಂ ಗೋಪಿಕಾಪ್ರಿಯಂ ವಂದೇ ನವಘನಶ್ಯಾಮ ವಂದೇ ನವಘನಶ್ಯಾಮ ದ್ವಿಭುಜಂ ಮುರಳೀಧರಂ ತ್ರಿಭುಜಂ ಮುರಳೀಧರಂ ಪೀತಾಂಬರಧರಂ ದೇವಂ ಪೀತಾಂಬರಧರಂ ದೇವಂ ಸರಾಧಾಂ ಪುರುಷೋತ್ತಮಂ. ಪುರುಷೋತ್ತಮಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭಾವತಿ ಮಾತಾಜಿ ಓದಿದನು. ಓಕೆ. ಒಂದು ಮೇಲಿಂದ ಬರ್ತಾ ಇಲ್ಲ, ಒಂದು ಎರಡನೇದ್ ಬಂದಿದೆ. ನಾನು ಓದ್ತೀನಿ ಮಾತಾಜಿ. ಗೋವರ್ಧನ First one. ಪರ್ವತವನ್ನು ಎತ್ತಿದವನನ್ನು ವಂದಿಸುತ್ತೇನೆ. ಗೋಪ ಬಾಲಕರ ರೂಪದಲ್ಲಿರುವ ಗೋಪಾಲನನ್ನು, ಗೋಕುಲದಲ್ಲಿ ಪ್ರತಿದಿನವೂ ಉತ್ಸವವಾಗಿರುವ ಈಶನನ್ನು, ಗೋಪಿಕೆಯರ ಪ್ರಿಯನಾದ ಗೋವಿಂದನನ್ನು ವಂದಿಸುತ್ತೇನೆ. ಎರಡು ಹೊಸ ಮೋಡದಂತೆ ಕಪ್ಪಾಗಿರುವ ಎರಡು ಭುಜಗಳುಳ್ಳ ಕೊಳಲನ್ನು ಹಿಡಿದಿರುವವನನ್ನು, ಹೊಳೆಯುವ ಹಳದಿ ವಸ್ತ್ರ ಧರಿಸಿದ ದೇವನನ್ನು, ರಾಧೆಯೊಂದಿರುವ ಪುರುಷೋತ್ತಮನನ್ನು ವಂದಿಸುತ್ತೇನೆ. ಹರೇ ಕೃಷ್ಣ. ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಆಯ್ತು ಆಯ್ತು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರ ವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ಅಮಿಷ್ದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ
ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಹರೇ ಕೃಷ್ಣ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲರೂ ಜಯ ಜಯ ಶ್ರೀ ಚೈತನ್ಯ ಹೇಳೋಣಂತೆ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ ಚೈತನ್ಯರ ದಾಸ ಮುಯಿ ತಾನ್ರ ದಾಸೇರ ದಾಸ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ ಚೈತನ್ಯರ ದಾಸ ತಾನ್ರ ದಾಸೇರ ದಾಸ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ ಚೈತನ್ಯರ ದಾಸ ಮುಯಿ ತಾನ್ರ ದಾಸೇರ ದಾಸ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ ಚೈತನ್ಯರ ದಾಸ ಮುಯಿ ತಾನ್ರ ದಾಸೇರ ದಾಸ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ ಚೈತನ್ಯರ ದಾಸ ಮುಯಿ ತಾನ್ರ ದಾಸೇರ ದಾಸ. ಚೈತನ್ಯರ ದಾಸ ಮುಯಿ ಚೈತನ್ಯರ ದಾಸ ಚೈತನ್ಯರ ಹರೇ ಕೃಷ್ಣ. ನಾವು ಇವಾಗ ಶ್ರೀ ಚೈತನ್ಯ ಚರಿತಾಮೃತವನ್ನ ನಾವು ಓದ್ತಾ ಇದ್ದೀವಿ. ಆದಿಲೀಲವನ್ನ ನಾವು ತಿಳ್ಕೊಡ್ತಾ ಇದ್ದೀವಿ. ಸೊ ಮೊದಲನೇ ಸಂಪುಟ, ಅದರಲ್ಲಿ 7 ಅಧ್ಯಾಯಗಳಿದೆ. ಸೊ ನಾವ್ ಇಲ್ಲಿ ತನಕ ನಾವು ಚೈತನ್ಯ ತತ್ವವನ್ನ, ನಿತ್ಯಾನಂದ ತತ್ವವನ್ನ, ಅದ್ವೈತಾಚಾರ್ಯರ ತತ್ವವನ್ನ ನಾವು ತಿಳ್ಕೊಂಡ್ವಿ. ಇವತ್ತಿನ ದಿವಸ ನಾವು ಪಂಚತತ್ವವನ್ನ ನಾವು ತಿಳ್ಕೊತಾ ಇದೀವಿ. ಸೊ ಈ ಒಂದು ಸಂಪುಟದಲ್ಲಿ, ಈ ಆದಿಲೀಲದ ಈ ಮೊದಲ ಸಂಪುಟದಲ್ಲಿ ನಮ್ಗೆ ಮುಖ್ಯವಾಗಿ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಯಾರು ಅಂತ ನಮ್ಗೆ ತಿಳಿಸಿಕೊಟ್ರು. ಅವ್ರು ಬೇರೆ ಯಾರು ಅಲ್ಲ, ದೇವೋತ್ತಮ ಪರಮಪುರುಷ ಅಂತ ಅವರು ನಮ್ಗೆ ತಿಳಿಸಿಕೊಟ್ರು. ಮತ್ತೆ ಚೈತನ್ಯ ಮಹಾಪ್ರಭುಗಳು ಈ ಭೌತಿಕ ಪ್ರಪಂಚಕ್ಕೆ ಬರ್ಲಿಕ್ಕೆ ಏನು ಬಾಹ್ಯ ಕಾರಣಗಳು ಮತ್ತೆ ಆಂತರಿಕ ಕಾರಣಗಳು ಅಥವಾ ರಹಸ್ಯತಮ ಕಾರಣಗಳನ್ನ ನಮ್ಗೆ ತಿಳಿಸಿಕೊಟ್ರು. ಸೊ ಅದಾದ್ಮೇಲೆ ಅವರು ಇದೆಲ್ಲ ಸೇರಿ ಚೈತನ್ಯ ತತ್ವ ಆಗತ್ತೆ. ನಿತ್ಯಾನಂದ ತತ್ವವನ್ನ ನಮಗೆ ಆಮೇಲೆ ತಿಳಿಸಿಕೊಟ್ರು. ಆಮೇಲೆ ಅದ್ವೈತಾಚಾರ್ಯರ ತತ್ವನ ನಾವು ತಿಳ್ಕೊಂಡ್ವಿ. ಈಗ ಪಂಚತತ್ವವನ್ನ ನಾವು ತಿಳ್ಕೊತಾ ಇದೀವಿ. ಸೊ ನಾವ್ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇಲ್ಲಿ ಕೃಷ್ಣದಾಸ ಕವಿರಾಜ್. ಹರೇ ಕೃಷ್ಣ. ಏನಾದ್ರು ಹೇಳಿದ್ರ ಮಾತಾಜಿ? ಇಲ್ಲ, ಯಾರೋ ಬೇರೆಯವ್ರು ಮಾತನಾಡ್ತಿದ್ರು. ಓಕೆ ಮಾತಾಜಿ. ಸೊ ಇವಾಗ ಆದಿಲೀಲದಲ್ಲಿ ಮೊದಲನೇ ಅಧ್ಯಾಯ ಆಧ್ಯಾತ್ಮಿಕ ಗುರುಗಳು ಅಂತ ನಮ್ಗೆ ಏನ್ ಹೇಳ್ತಾರೆ, ಅದರಲ್ಲಿ ಮೊದಲ 14 ಶ್ಲೋಕಗಳೇನಿದೆ, ಸೊ ಅದನ್ನ ಏನು ಮಂಗಳಾಚರಣೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ.
ಸೊ ಆ ಮಂಗಳಾಚರಣೆಯಲ್ಲಿ ಈ 14 ಶ್ಲೋಕಗಳು ಏನನ್ನ ಹೇಳಿದಾರೋ ಅದನ್ನೇ ನಮ್ಗೆ ಈ ಪುಸ್ತಕದ ಪೂರ್ತಿ ಅವರು ಅದನ್ನ ಎಕ್ಸ್ಪ್ಲೇನ್ ಮಾಡಿರೋದು. ಇವಾಗ ಚೈತನ್ಯ ತತ್ವವನ್ನ ಅವರು ಮೊದಲ 6 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ ನಿತ್ಯಾನಂದ ತತ್ವವನ್ನ 7, 8, 9, 10, 11 ಅಂದ್ರೆ 5 ಶ್ಲೋಕಗಳಲ್ಲಿ ಹೇಳಿದ್ದಾರೆ. 6 ಶ್ಲೋಕಗಳಲ್ಲಿ ಚೈತನ್ಯ ತತ್ವ, 5 ಶ್ಲೋಕಗಳಲ್ಲಿ ನಿತ್ಯಾನಂದ ತತ್ವ, ಅದಾದ್ಮೇಲೆ 2 ಶ್ಲೋಕಗಳಲ್ಲಿ ಅದ್ವೈತ ತತ್ವವನ್ನ ಅವ್ರು ಹೇಳಿದ್ರು ಅಲ್ವಾ. ಆ 2 ಶ್ಲೋಕಗಳು ಯಾವ್ದು ಅಂತ ಇವಾಗ ತಿಳ್ಕೊಳ್ಳೋಣಂತೆ. ಮತ್ತೆ ಪಂಚತತ್ವವನ್ನ ಅವರು ಒಂದೇ ಒಂದು ಶ್ಲೋಕದಲ್ಲಿ ಇವಾಗ ಹೇಳ್ತಾ ಇದ್ದಾರೆ. ಅದನ್ನೇ ಪೂರ್ತಿಯಾಗಿ ಅವರು ಇಡೀ ಅಧ್ಯಾಯದ ಪೂರ್ತಿ ಅವರು ಅದನ್ನ ವಿವರಣೆ ಕೊಡ್ತಾರೆ. ಸೊ ಇವಾಗ ಮೊದಲ 6 ಶ್ಲೋಕಗಳಲ್ಲಿ ಚೈತನ್ಯ ತತ್ವ, ಆಮೇಲೆ ಅದಾದ್ಮೇಲೆ ಬರುವಂತಹ 5 ಶ್ಲೋಕಗಳಲ್ಲಿ ನಿತ್ಯಾನಂದ ತತ್ವ, ಆಮೇಲೆ 2 ಶ್ಲೋಕಗಳಲ್ಲಿ ಅದ್ವೈತ ತತ್ವ, ಒಂದೇ ಒಂದು ಶ್ಲೋಕದಲ್ಲಿ ಪಂಚತತ್ವದ ವಿವರಣೆಯನ್ನ ಅವರು ನಮ್ಗೆ ಹೇಳ್ತಾರೆ. ಸೊ ಈಗ ಅದ್ವೈತ ತತ್ವವನ್ನ ನಾವು ಮುಗಿಸಿದೀವಿ. ಸೊ ಇವಾಗ ನಾವು ಅದನ್ನ ಬ್ರೀಫ್ ಆಗಿ ನಮ್ಗೆ ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದು ಯಾವ ಶ್ಲೋಕ ಅಂತ ಹೇಳ್ತೀನಿ, ಯಾರಾದ್ರೂ ಬುಕ್ ಇರೋರು ತೆಗಿಬಹುದು ಅದನ್ನ. ಹರೇ ಕೃಷ್ಣ. ಸೊ ಮತ್ತೆ ಇದ್ರಲ್ಲೂ ಸಹ ಇದೆ, ಬಟ್ ಹಿಂದಿನ ಚಾಪ್ಟರ್ ಅಲ್ಲಿ, ಬಟ್ ನೀವು ಹಿಂದೆ ಹೋಗ್ಬೇಕಾಗುತ್ತೆ. ಇರ್ಲಿ ಮತ್ತೆ ಇದ್ರಲ್ಲೇ ನಾನು ತೆಗಿತೀನಿ. ಸೊ ಶ್ಲೋಕ 12 ಮತ್ತೆ 13 ಇದೆಯಲ್ಲ, ಸೊ ಅದು ಅವೆರಡನ್ನೂ ಸಹ ಅದ್ವೈತ ತತ್ವಕ್ಕೆ ಸಂಬಂಧಪಟ್ಟಿರೋದು. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಮಹಾವಿಷ್ಣು ಜಗತ್ಕರ್ತ ಮಾಯೆಯ ಯಸ್ಸೃಜತಿ ಅಧಃ ತಸ್ಯಾವತಾರ ಏವಾಯಂ ಅದ್ವೈತಾಚಾರ್ಯ ಈಶ್ವರಃ. ಮಹಾವಿಷ್ಣುರ್ ಜಗತ್ಕರ್ತ ಮಾಯೆಯ ಯಃ ಸೃಜತಿ ಅಧಃ ತಸ್ಯಾವತಾರ ಏವಾಯಂ ಅದ್ವೈತಾಚಾರ್ಯ ಈಶ್ವರಃ. ಅಲ್ವಾ ನೋಡಿ, ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಮಹಾವಿಷ್ಣು ಯಾರು? ಅವರು ಈ ಜಗತ್ತಿನ ಕರ್ತ ಅಲ್ವಾ. ಸೊ ಅವ್ರು ಏನ್ ಮಾಡ್ತಾರೆ, ಈ ಒಂದು ಮಾಯೆಯಿಂದ ಅವರು ವಿಶ್ವವನ್ನ ಅವರು ಸೃಷ್ಟಿ ಮಾಡ್ತಾರೆ ಅಲ್ವಾ. ಅವರ ಅವತಾರನೇ ತಸ್ಯಾವತಾರ ಏವಾಯಂ, ಅವರ ಅವತಾರವೇ ಅದ್ವೈತಾಚಾರ್ಯ ಈಶ್ವರ. ಅವ್ರು ಬೇರೆ ಅದ್ವೈತಾಚಾರ್ಯರು ಬೇರೆ ಯಾರು ಅಲ್ಲ. ಯಾರು ಈ ಒಂದು ಮಾಯೆಯಿಂದ ಈ ಒಂದು ವಿಶ್ವವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ, ಈ ಜಗತ್ಕರ್ತ, ಅವರ ಒಂದು ವಿಸ್ತರಣೆನೆ ಅಥವಾ ಅವರೇನೆ ಇಲ್ಲಿ ಅದ್ವೈತಾಚಾರ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದ್ವೈತಾಚಾರ್ಯರು ಮಹಾವಿಷ್ಣುವಿನ ಅವತಾರ, ಅವರ ಪ್ರಧಾನ ಕಾರ್ಯ ಮಾಯೆಯಿಂದ ವಿಶ್ವವನ್ನ ಸೃಷ್ಟಿಸುವುದು ಅಂತ. ಇವಾಗ ಅರ್ಥ ಏನಾಯ್ತು, ಈಗ ಅದ್ವೈತಾಚಾರ್ಯರನ್ನೇ ಈ ಒಂದು ವಿಶ್ವವನ್ನ ಸೃಷ್ಟಿ ಮಾಡಿರೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಕಾರಣೋದಕಶಾಹಿ ವಿಷ್ಣುವಿಂದನೇ ನಮ್ಮದೊಂದೇ ವಿಶ್ವ ಅಲ್ಲ ಅಲ್ವಾ, ಕೋಟ್ಯಾಂತರ ವಿಶ್ವಗಳು ಬ್ರಹ್ಮಾಂಡಗಳು ಸೃಷ್ಟಿಯಾಗಿದೆ. ಸೊ ಅದಾದ್ಮೇಲೆ 13ನೇ ಶ್ಲೋಕದಲ್ಲಿ ನಮ್ಗೆ ಏನನ್ನ ಹೇಳಿದ್ರು, ಅದ್ವೈತಂ ಅರಿಣಾದ್ವೈತಾದ್ ಆಚಾರ್ಯಂ ಭಕ್ತಿ ಶಂಸನಾಥ್ ಭಕ್ತಾವತಾರಂ ಈಶಂ ತಂ ಅದ್ವೈತಾಚಾರ್ಯಂ ಆಶ್ರಯೇ. ಅದ್ವೈತಂ ಹರಿಣಾದ್ವೈತಾದ್ ಆಚಾರ್ಯಂ ಭಕ್ತಿ ಶಂಸನಾಥ್ ಭಕ್ತಾವತಾರಂ ಈಶಂ ತಂ ಅದ್ವೈತಾಚಾರ್ಯಂ ಆಶ್ರಯೇ. ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಅವರು ಪರಮ ಪ್ರಭುವಾದ ಹರಿಗಿಂತ ಭಿನ್ನರಲ್ಲವಾದ್ದರಿಂದ ಅವರೆಂದು ಅದ್ವೈತರೆಂದು ಕರೆಯುತ್ತಾರೆ. ನೋಡಿ, ಅವರು ಯಾರು, ಆ ವಿಷ್ಣು ಬೇರೆ ಅಲ್ಲ, ಆ ಮಹಾವಿಷ್ಣು ಬೇರೆ ಅಲ್ಲ, ಅದ್ವೈತಾಚಾರ್ಯರು ಬೇರೆ ಅಲ್ಲ. ಅದಕ್ಕೋಸ್ಕರನೇ ಅವ್ರನ್ನ ದ್ವೈತ ಅಂತಂದ್ರೆ ಅಲ್ಲಿ ಭೇದ ಇದೆ. ಅದ್ವೈತ ಅಂದ್ರೆ ಏನು ಭೇದ ಇಲ್ಲ, ಅಂದ್ರೆ ಮಹಾವಿಷ್ಣು ಬೇರೆ ಅಲ್ಲ, ಆಚಾರ್ಯರು ಬೇರೆ ಅಲ್ಲ. ಭಕ್ತಿ ಪಂಥವನ್ನು ಪ್ರಚುರಪಡಿಸುವುದರಿಂದ ಅವರನ್ನು ಆಚಾರ್ಯರೆಂದು ಕರೆಯುತ್ತಾರೆ. ಸೊ ಅವ್ರನ್ನ ಯಾಕೆ ನಾವಿಲ್ಲಿ ಅದ್ವೈತ ಅಂತ ಗೊತ್ತಾಯ್ತು ನಮ್ಗೆ ಆ ಒಂದು ಪದದ ಅರ್ಥ. ಅಲ್ಲಿ ಏನೇ ಒಂದು ಭೇದ ಇಲ್ಲ, ಯಾರು ಅದ್ವೈತಾಚಾರ್ಯರು ಮತ್ತೆ ಮಹಾವಿಷ್ಣುವಿನ ಮಧ್ಯೆ ಏನು ಭೇದ ಇಲ್ಲ. ಅವ್ರನ್ನ ಆಚಾರ್ಯರು ಅಂತ ಯಾಕೆ ಕರಿತಾ ಇದ್ದಾರೆ ಅಂತಂದ್ರೆ, ಅವ್ರು ಈ ಭಕ್ತಿ ಪಂಥವನ್ನ ಅವರು ಪ್ರಚಾರ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವ್ರನ್ನ ಆಚಾರ್ಯರು ಅಂತ ಕರಿತಾ ಇದ್ದಾರೆ. ಅವರೇ ಭಗವಂತ ಮತ್ತು ಭಗವದ್ ಭಕ್ತನ ಅವತಾರ, ಅವ್ರು ಬೇರೆ ಯಾರು ಅಲ್ಲ, ಭಗವಂತ. ನಾವಿವಾಗ ಮಹಾವಿಷ್ಣು ಅಂತ ಅವ್ರನ್ನ ನಾವು ಪರಿಗಣಿಸಿದಾಗ ಅವ್ರನ್ನ ನಾವು ಭಗವಂತ ಅಂತ ನಾವು ಕರಿತೀವಿ. ಅದೇ ಅವರೇನೆ ಅದ್ವೈತಾಚಾರ್ಯರ ತರ ಬಂದಾಗ ನಾವೇನಂತ ಕರಿತೀವಿ, ಅವರು ಭಗವದ್ ಭಕ್ತನ ಅವತಾರ, ಭಗವಂತನ ಭಕ್ತನ ಅವತಾರದಲ್ಲಿ ಅವರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಆದ್ದರಿಂದ ನಾನು ಅವರಲ್ಲಿ ಶರಣಾಗುತ್ತೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾರೆ. ನೋಡಿ, ಈ 2 ಶ್ಲೋಕದಲ್ಲಿ ಇಡೀ ನಾವು ಅದ್ವೈತಾಚಾರ್ಯದ ಬಗ್ಗೆ ಎಲ್ಲ ತಿಳ್ಕೊಬೇಕು ಅದನ್ನ ಅವರು ಹೇಳಿದ್ದಾರೆ ಅಲ್ವಾ. ಮಹಾವಿಷ್ಣು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ, ಅವರು ಆಚಾರ್ಯ ಯಾಕೆ ಅಂತಂದ್ರೆ ಅವರು ಈ ಒಂದು ಭಕ್ತಿ ಪಂಥವನ್ನ ಪ್ರಚಾರ ಮಾಡ್ಲಿಕ್ಕೆ ಅವರು ಬಂದಿದ್ದಾರೆ. ಯಾವ ಒಂದು ಅವತಾರದಲ್ಲಿ ಬಂದಿದ್ದಾರೆ, ಅವರು ಭಗವಂತನೇ, ಆದ್ರೆ ಭಗವದ್ ಭಕ್ತನ ಅವತಾರಿ, ಭಕ್ತನಾಗಿ ಅವರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ 14ನೇ ಶ್ಲೋಕ, ಕೊನೆಯ ಶ್ಲೋಕ ಏನಿದೆ, ಅದು ಈಗ ನಾವು ಏನು ಹೊಸ ಅಧ್ಯಾಯವನ್ನ ಇವಾಗ ಓದ್ತಾ ಇದ್ದೀವಿ, 7ನೇ ಅಧ್ಯಾಯ. ಸೊ ಅದರ ಒಂದು ಮೂಲ ಶ್ಲೋಕ ಇದು. ಈ ಅಧ್ಯಾಯದ ಮೂಲ ಶ್ಲೋಕ ಏನು ಅಂತಂದ್ರೆ, ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತರೂಪ ಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ
ನಮಾಮಿ ಭಕ್ತ ಶಕ್ತಿಕಂ. ಎಲ್ಲರೂ ಈ ಒಂದು ಶ್ಲೋಕವನ್ನ ಕಲ್ತ್ಕೋಬೇಕಾಗುತ್ತೆ. ನಾನು ಈ ಶ್ಲೋಕ ಬಂದಾಗ ಒಂದ್ 3 ಸತಿ ಹೇಳಿಸ್ತೀನಿ. ಸೊ ಇಲ್ಲಿ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ, ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತ ರೂಪ ಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ ನಮಾಮಿ ಭಕ್ತ ಶಕ್ತಿಕಂ. ಸೊ ಈಗೆಲ್ಲರೂ ಸಹ ಆ ಪಂಚತತ್ವದ ಇರೋರು ಎಲ್ಲರೂ ಸಹ ಭಕ್ತರೇ ಅಲ್ವಾ. ಆದ್ರೆ ಅವರೆಲ್ಲರೂ ಸಹ ಆ ಅಂದ್ರೆ ಸಾಮಾನ್ಯರಾದವರಲ್ಲ ಅಲ್ವಾ. ಅದರಲ್ಲಿ 3 ಜನ ಪ್ರಭುಗಳಿದ್ದಾರೆ ಅಲ್ವಾ. ಯಾರು 3 ಜನ ಪ್ರಭುಗಳು ಆ ಪಂಚತತ್ವದಲ್ಲಿ? 3 ಜನ ಪ್ರಭುಗಳು ಯಾರು? ನಿತ್ಯಾನಂದ ಅದ್ವೈತ, ನಿತ್ಯಾನಂದ ಅದ್ವೈತ ಗದಾಧರ. ಅವ್ರಿಗಿನ್ನ ಮುಂಚೆ ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭುಗಳು ಅಲ್ವಾ. ನಿತ್ಯಾನಂದ ಅವ್ರು ಅದ್ವೈತ ಮಹಾಪ್ರಭು ಗದಾಧರ ಅಲ್ವಾ. ನಿತ್ಯಾನಂದ ಪ್ರಭುಗಳು ಅಲ್ವಾ. ಅದಾದ್ಮೇಲೆ ಅದ್ವೈತ ಆಚಾರ್ಯರು, ಅವ್ರು 3 ಜನ ಪ್ರಭುಗಳು ಅಲ್ವಾ. ಮತ್ತೆ ಗದಾಧರ ಪಂಡಿತ ಅವರು ಏನು? ರಾಧಾರಾಣಿ. ಭಗವಂತನ ಆಹ್ಲಾದಿನಿ ಶಕ್ತಿ. ಅಂತರಂಗ ಶಕ್ತಿಯವರು ಅಲ್ವಾ. ಅಂತರಂಗ ಶಕ್ತಿಯ ವಿಸ್ತರಣೆ, ಅಂತರಂಗ ಶಕ್ತಿ ಈಗ ಭಕ್ತನ ರೂಪದಲ್ಲಿ ಬಂದಿರೋದು. ಮತ್ತೆ ನಾರದರು ಅವರು ಜೀವತತ್ವ, ಜೀವಶಕ್ತಿ, ಅವರು ಜೀವತತ್ವ. ಸೊ ಅವರು ನಾರದರು ಶ್ರೀವಾಸನಾಗಿ ಬಂದಿದ್ದಾರೆ, ಅವರು ಜೀವತತ್ವದಲ್ಲಿ ಅವರು ಬಂದಿದ್ದಾರೆ. ಈಗ ಇವ್ರ ಬಗ್ಗೆ ನಮ್ಗೆ ಇಲ್ಲಿ ಈ 14ನೇ ಶ್ಲೋಕದಲ್ಲಿ ಹೇಳ್ತಾರೆ. ಭಕ್ತರ ಸ್ವರೂಪಕ್ಕಿಂತ ಭಿನ್ನವಲ್ಲದ ಭಕ್ತಾವತಾರಿಯಾದ ಭಕ್ತಿಯ ಅಭಿವ್ಯಕ್ತಿಯು ಶುದ್ಧ ಭಕ್ತನು ಭಕ್ತ ಶಕ್ತಿ ಸ್ವರೂಪಿಯೂ ಆದ ಪರಮ ಪ್ರಭು ಶ್ರೀ ಕೃಷ್ಣನಿಗೆ ನಮಸ್ಕರಿಸುವೆ. ಸೊ ಇದು ನಾವು ಬಾಹೆಟ್ ಮಾಡ್ಕೊಳ್ಳುವಂತ ಶ್ಲೋಕ. ಸೊ ನಾವ್ ಇವಾಗ 14ನೇ ಅಧ್ಯಾಯಕ್ಕೆ ಹೋದಾಗ ನಾವು ತಿಳ್ಕೊಳ್ಳೋಣಂತೆ. ಸರಿ, 14ನೇ ಶ್ಲೋಕವನ್ನ 7ನೇ ಅಧ್ಯಾಯದಲ್ಲಿ ನಾವು ಬಂದಾಗ ನಾವು ತಿಳ್ಕೊಳ್ಳೋಣಂತೆ. ಸೊ ಪಂಚತತ್ವಗಳಲ್ಲಿ ಚೈತನ್ಯ ಮಹಾಪ್ರಭುಗಳು. ಸೊ ಇಲ್ಲಿ ಏನನ್ನ ನಾವು ತಿಳ್ಕೊತಾ ಇದೀವಿ? ಈ ಅಧ್ಯಾಯದ ಹೆಸರೇನು? ತತ್ವಗಳಲ್ಲಿ ಚೈತನ್ಯ ಮಹಾಪ್ರಭುಗಳು. ಹಿಂದಿನ ಅಧ್ಯಾಯದ ಹೆಸರೇನಿತ್ತು? 6ನೇ ಅಧ್ಯಾಯದ ಹೆಸರೇನಿತ್ತು? ಶ್ರೀ ಅದ್ವೈತ ಆಚಾರ್ಯರ ಭವ್ಯತೆ ಅಲ್ವಾ. ಅವರ ಒಂದು ಗ್ಲೋರಿಫಿಕೇಶನ್ ಅಲ್ವಾ. ಅವರ ಒಂದು ಶ್ರೇಷ್ಠತೆಯನ್ನ ನಾವು ತಿಳ್ಕೊಂಡ್ವಿ, ಅವರ ಭವ್ಯತೆಯನ್ನ ನಾವು ತಿಳ್ಕೊಂಡ್ವಿ. ಸೊ ಈಗ ನಾವು ಪಂಚತತ್ವಗಳಲ್ಲಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಶ್ಲೋಕ 1. ಅಗತಿ ಏಕ ಗತಿಂ ನತ್ವಾ ಹೀನಾರ್ಥದಿಕ ಸಾಧಕಂ ಶ್ರೀ ಚೈತನ್ಯಂ ಲಿಖ್ಯತೆ ಸ್ಯಾ ಪ್ರೇಮ ಭಕ್ತಿ ವದಾನ್ಯತಾ. ಹರೇ ಕೃಷ್ಣ. ಮಾತಾಜಿ, ನಾಗವೇಣಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ನಿನ್ನೆ ಯಾರು ಓದಿಲ್ಲ? ಅವ್ರು ಓದಿ ಮಾತಾಜಿ. ಒಬ್ರು ಯಾರಾದ್ರೂ ಕೇಳ್ತದಾ? ಕೇಳ್ತಾ ಇದೆ ಮಾತಾಜಿ. ಅಯ್ಯಪ್ಪ ಕೃಷ್ಣ, ನೆಟ್ವರ್ಕ್ ಪ್ರಾಬ್ಲಮ್ ಮಾತಾಜಿ ಇಲ್ಲಿ. ಮಾತಾಜಿ 1ನೇ ಶ್ಲೋಕ ಓದಾಯ್ತು, ನಾನು ಅದನ್ನ ಹೇಳಿಸ್ಬೇಕು. ಆಯ್ತಾಯ್ತು, ಹೇಳ್ತೇನೆ. ಇವರು ಯಾರು? ಪ್ರವೀಣ ನಾರಾಯಣ ಮಾತಾಜಿ. ಹರೇ ಕೃಷ್ಣ. ಹೇಳ್ತದಾ? ಹರೇ ಕೃಷ್ಣ ಮಾತಾಜಿ. ಓಕೆ. ಯಾವುದು ಮಾತಾಜಿ? ಫಸ್ಟ್ನೇ ಶ್ಲೋಕ ಮಾತಾಜಿ. ಅದು ಬರ್ತಾ ಇಲ್ಲ ಸ್ಕ್ರೀನ್ ಅಲ್ಲಿ, ಕಾಣಿಸುವುದಿಲ್ಲ. ಓಕೆ, ಅದು ಮೇಲೆ ಹೋಯ್ತು. ಕಾಣಿಸ್ತದೆ. ಅಗತಿ ಏಕ ಗತಿಂ ನತ್ವಾ ಹೀನಾ ಅಗತಿ ಏಕ ಗತಿಂ ನತ್ವಾ ಹೀನಾರ್ಥದಿಕ ಸಾಧಕಂ. ಸಂಸ್ಕೃತದಲ್ಲಿ ಅಗತಿ ಏಕ ಗತಿಂ ನತ್ವಾ ಹೀನಾರ್ಥದಿಕ ಸಾಧಕಂ ಶ್ರೀ ಚೈತನ್ಯಂ ಲಿಖ್ಯತೆ ಸ್ಯಾ ಪ್ರೇಮ ಭಕ್ತಿ ವದಾನ್ಯತಾ. ಗತಿ ಇಲ್ಲದವರಿಗೆ ಏಕಮೇವ ಗತಿಂ ಗುರಿ ನತ್ವ ಪ್ರಣಾಮಗಳನ್ನು ಸಲ್ಲಿಸಿದ ಮೇಲೆ ಹೀನ ಅರ್ಥ ಆಸಕ್ತಿ ಅಧಿಕ ಅದಕ್ಕಿಂತ ಹೆಚ್ಚಿನದು ಸಾಧಕಂ ಯಾರು ಮಾಡಬಲ್ಲರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಲಿಖ್ಯತೆ ಬಯಲಾಗುತ್ತಿದೆ. ಅಸ್ಯ ಶ್ರೀ ಚೈತನ್ಯ ಮಹಾಪ್ರಭುಗಳ ಪ್ರೇಮ ಭಕ್ತಿ ವದಾನ್ಯತ ಔದಾರ್ಯ. ಅನುವಾದ. ಮೊದಲು ಚೈತನ್ಯ ಮಹಾಪ್ರಭುಗಳಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ.
ಈ ಐಹಿಕ ಜಗತ್ತಿನಲ್ಲಿ ಸಮಸ್ತವನ್ನೂ ಕಳೆದುಕೊಂಡವರಿಗೆ ಈ ಜೀವನದಲ್ಲಿ ಅಂತಿಮ ಗುರಿಯು ಅವರೇ. ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಿರುವವರಿಗೆ ಅವರೇ ಏಕಮೇವ ಅರ್ಥ. ಹೀಗೆ ನಾನು ದೇವರ ಪ್ರೇಮದಲ್ಲಿ ಅವರು ಸಲ್ಲಿಸಿದ ಭಕ್ತಿ ಸೇವೆಯ ಉದಾರ ಕೊಡುಗೆಯನ್ನು ಕುರಿತು ಬರೆಯುತ್ತೇನೆ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಓದಿ. ಕೇಳಿಸ್ತಿಲ್ಲ. ನಮಗೆ ಕೇಳಿಸುದಿಲ್ಲ ಮಾತಾಜಿ. ಆ ಐಹಿಕ ಅಸ್ತಿತ್ವದಲ್ಲಿ ಬದ್ಧ ಸ್ಥಿತಿಯಲ್ಲಿರುವ ವ್ಯಕ್ತಿಯು ಅಸಹಾಯಕ ಸ್ಥಿತಿಯಲ್ಲಿ ಇರುತ್ತಾನೆ. ಆದರೆ ಬದ್ಧಾತ್ಮನು ಮಾಯೆ ಅಥವಾ ಬಾಹ್ಯ ಶಕ್ತಿಯ ಭ್ರಮೆಯಲ್ಲಿರುತ್ತಾ ತಾನು ತನ್ನ ದೇಶ, ಸಮಾಜ, ಸ್ನೇಹ ಮತ್ತು ಪ್ರೀತಿಯಿಂದ ಸಂಪೂರ್ಣವಾಗಿ ಸಂರಕ್ಷಿತ ಎಂದು ಭಾವಿಸುತ್ತಾನೆ. ಆದರೆ ಮರಣ ಕಾಲದಲ್ಲಿ ಇವುಗಳಲ್ಲೊಂದೂ ಅವನನ್ನು ರಕ್ಷಿಸುವುದಿಲ್ಲ ಎಂದು ಅವನಿಗೆ ತಿಳಿದಿಲ್ಲ. ಐಹಿಕ ಪ್ರಕೃತಿಯ ನಿಯಮಗಳು ಎಷ್ಟು ಪ್ರಬಲವಾಗಿವೆ ಎಂದರೆ ನಮ್ಮ ಐಹಿಕ ಸಂಪತ್ತುಗಳು ಯಾವುವು ಕ್ರೂರ ಮೃತ್ಯುವಿನ ಕೈಗಳಿಂದ ನಮ್ಮನ್ನು ರಕ್ಷಿಸಲಾರವು. ಭಗವದ್ಗೀತೆಯಲ್ಲಿ 13.9 ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ ಎಂದು ಹೇಳಲಾಗಿದೆ. ದಿಟದಲ್ಲಿಯೂ ಪ್ರಗತಿಯನ್ನು ಸಾಧಿಸುತ್ತಿರುವವನು ಯಾವಾಗಲೂ ಯಾತನಾಮಯ ಜೀವನದ 4 ಸೂತ್ರಗಳನ್ನು ಪರಿಗಣಿಸಬೇಕು. ಅವುಗಳೆಂದರೆ ಜನನ, ಮರಣ, ವೃದ್ಧಾಪ್ಯ ಮತ್ತು ವ್ಯಾಧಿ. ವ್ಯಕ್ತಿಯು ಪ್ರಭುವಿನ ಪಾದಕಮಲಗಳಲ್ಲಿ ಆಶ್ರಯವನ್ನು ಪಡೆಯದಿದ್ದರೆ ಈ ಎಲ್ಲಾ ಯಾತನೆಗಳಿಂದ ರಕ್ಷಿಸಲ್ಪಡುವುದಿಲ್ಲ. ಆದ್ದರಿಂದ ಎಲ್ಲ ಬದ್ಧಾತ್ಮರಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳೊಬ್ಬರೇ ಆಶ್ರಯ. ಆದ್ದರಿಂದ ಬುದ್ಧಿವಂತನು ಯಾವುದೇ ಐಹಿಕ ಸಂಪತ್ತಿನಲ್ಲಿ ತನ್ನ ನಂಬಿಕೆಯನ್ನಿಡುವುದಿಲ್ಲ. ಬದಲಿಗೆ ಪ್ರಭುವಿನ ಪಾದಕಮಲಗಳಲ್ಲಿ ಸಂಪೂರ್ಣವಾದ ಆಶ್ರಯವನ್ನು ಪಡೆಯುತ್ತಾನೆ. ಅಂತಹ ವ್ಯಕ್ತಿಯನ್ನು ಅಕಿಂಚಿನ ಎಂದು ಕರೆಯುತ್ತಾರೆ. ಅಂದರೆ ಈ ಐಹಿಕ ಜಗತ್ತಿನಲ್ಲಿ ಯಾವ ಸಂಪತ್ತನ್ನು ಹೊಂದಿಲ್ಲದಿರುವವನು. ದೇವೋತ್ತಮ ಪರಮ ಪುರುಷನನ್ನು ಕೂಡ ಅಕಿಂಚನ ಗೋಚರ ಎಂದು ಕರೆಯುತ್ತಾರೆ. ಅಂದರೆ ಐಹಿಕ ಸಂಪತ್ತುಗಳಲ್ಲಿ ನಂಬಿಕೆ ಇಡದವನು, ಸಾಧಿಸಬಲ್ಲಂತವನು. ಆದ್ದರಿಂದ ಆಧರಿಸಬಲ್ಲಂತಹ ಐಹಿಕ ಸಂಪತ್ತುಗಳನ್ನು ಹೊಂದಿಲ್ಲದ ಮತ್ತು ಸಂಪೂರ್ಣ ಶರಣಾಗತನಾದವನಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಏಕಮೇವ ಆಶ್ರಯ. ಪ್ರತಿಯೊಬ್ಬನು ಧರ್ಮ, ಅರ್ಥ, ಕಾಮ ಹಾಗೂ ಕೊನೆಯದಾಗಿ ಮೋಕ್ಷವನ್ನು ಅವಲಂಬಿಸಿರುತ್ತಾನೆ. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಔದಾರ್ಯ ಗುಣದಿಂದಾಗಿ ಮೋಕ್ಷಕ್ಕಿಂತ ಮಿಗಿಲಾದುದನ್ನು ನೀಡಬಲ್ಲರು. ಆದ್ದರಿಂದ ಈ ಶ್ಲೋಕದಲ್ಲಿ ಹೀನಾರ್ಥಿದಿಕ ಸಾಧಕಂ ಎಂಬ ಶಬ್ದಗಳು ಹೀಗೆ ಸೂಚಿಸುತ್ತವೆ: ಧರ್ಮ, ಅರ್ಥ, ಸಾಧನೆ ಮತ್ತು ಇಂದ್ರಿಯ ಸಂತುಷ್ಟಿಯಂತಹ ಹೀನ ಆಸಕ್ತಿಗಳಿಗಿಂತ ಐಹಿಕ ಮೋಕ್ಷ ಸಾಧನೆಯು ಗುಣದಲ್ಲಿ ಶ್ರೇಷ್ಠವಾದದ್ದಾದರೂ ಮೋಕ್ಷಕ್ಕೆ ಮಿಗಿಲಾದ ಸ್ಥಾನವೆಂದರೆ ಭಕ್ತಿ ಸೇವೆ ಮತ್ತು ದೇವೋತ್ತಮ ಪರಮ ಪುರುಷನಲ್ಲಿ ಲೋಕೋತ್ತರವಾದ ಪ್ರೇಮ. ಶ್ರೀ ಚೈತನ್ಯ ಮಹಾಪ್ರಭುಗಳು ಇಂತಹ ಮಹಾ ಅನುಗ್ರಹವನ್ನು ನೀಡುವ ಕರುಣಾಳು. ಪ್ರೇಮ ಪುಂ ಹರ್ತೋ ಮಹಾನ್. ಎಲ್ಲ ಮಾನವ ಜೀವಿಗಳಿಗೂ ದೇವೋತ್ತಮನ ಪ್ರೇಮವೇ ಅಂತಿಮ ಶ್ರೇಯಸ್ಸು ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಆದ್ದರಿಂದ ಶ್ರೀ ಚೈತನ್ಯ ಚರಿತಾಮೃತದ ಲೇಖಕರಾದ ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳು ದೇವೋತ್ತಮನ ಪ್ರೇಮವನ್ನು ಅನುಗ್ರಹಿಸುವುದರಲ್ಲಿ ತೋರುವ ಔದಾರ್ಯವನ್ನು ವರ್ಣಿಸುವ ಮೊದಲು ಅವರಿಗೆ ತಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಅಲ್ವಾ. ಎಲ್ಲ ನಾವು ಏನೇನು ಓದೋದೇ ಬೇಡ, ಎಲ್ಲ ಪೂರ್ತಿಯಾಗಿ ಏನೆಲ್ಲ ಒಬ್ರು ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದ್ರೆ ಏನೆಲ್ಲ ತಿಳ್ಕೊಬೇಕು ಅದೆಲ್ಲವನ್ನು ಸಹ ಇದೇ ಒಂದು ಭಾವಾರ್ಥದಲ್ಲಿ
ಪ್ರಭುಪಾದರು ಬರೆದ್ಬಿಟ್ಟಿದ್ದಾರೆ ಅಲ್ವಾ. ನಮ್ಗೆ ಎಷ್ಟು ಸತಿ ಹೇಳ್ತಾ ಇದ್ದಾರೆ ಅಲ್ವಾ. ನಮ್ಗೆ ನಾವ್ ಅದನ್ನ ಎಷ್ಟು ತಲೆಗೆ ತಗೊಂಡು ನಾವು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಹೋಗ್ತಾ ಇದೀವಿ, ಅದು ತುಂಬಾ ಮುಖ್ಯ ಆಗುತ್ತೆ ಅಲ್ವಾ. ಸೊ ಇವಾಗ ನಾವು ಮುಂದೆ ಭಾಗವತದಲ್ಲಿ 3ನೇ ಕ್ಯಾಂಟೋ ಹೋದಾಗ ನಾವು ಸೃಷ್ಟಿ ಬಗ್ಗೆ ನಾವು ತಿಳ್ಕೊತೀವಿ, ಬ್ರಹ್ಮ ಹೇಗೆ ಸೃಷ್ಟಿ ಮಾಡಿದ್ರು ಅಂತ ಹೇಳ್ಬಿಟ್ಟು. ಸೊ ಇವಾಗ ಅದಕ್ಕಿಂತ ಮುಂಚೆ ಇವಾಗ ನೀವೇನಾದ್ರೂ ಒಂದು ಪಾರ್ಟ್ ಮಾಡ್ತೀರಾ ಅನ್ಕೊಳ್ಳಿ, ಒಂದು ರಾಜನ ಪಾರ್ಟೋ ಅಥವಾ ಬೇರೆ ಎಷ್ಟೊಂದು ಪಾರ್ಟ್ಗಳಿದೆ ಅಲ್ವಾ. ಆತರ ಪಾರ್ಟ್ ಮಾಡ್ಬೇಕು ಅಂದಾಗ ನಿಮ್ಮ ಮನಸ್ಥಿತಿಯನ್ನ ನೀವು ಹೇಗೆ ತಯಾರು ಮಾಡ್ಕೋತೀರಾ? ನೀವು ರಾಜನಾಗ್ಬೇಕು ಅಥವಾ ಒಂದು ನೀವು ಇವಾಗ ಡಾಕ್ಟರ್ ಅಲ್ಲ, ಅದೇ ಡಾಕ್ಟರ್ ಆಗ್ಬೇಕು, ಅಥವಾ ಇನ್ನೇನೋ ಒಂದು ಪಾತ್ರ, ವೇಶ್ಯ ಪಾತ್ರ, ಈ ತರದೆಲ್ಲ ನೀವು ಮಾಡ್ಬೇಕು ಅಂತ ನೀವು ಅನ್ಕೊಂಡಾಗ ಸೊ ಅವಾಗ ನಿಮ್ಮ ಮನಸ್ಸನ್ನ ಹೇಗೆ ತಯಾರು ಮಾಡ್ಕೋತೀರಾ? ಹರೇ ಕೃಷ್ಣ. ಆ ಪಾತ್ರದಲ್ಲಿ ನಾವು ಪೂರ್ತಿಯಾಗಿ ನಮ್ಮನ್ನು ನಾವು ತೊಡಗಿಸ್ಕೋತೀವಿ ಮೊದ್ಲು. ಅಲ್ವಾ. ಇವಾಗ ಅಕಸ್ಮಾತ್ ನಿಮ್ಮನ್ನ ನೀವು ಹರಿಣಿ ಮಾತಾಜಿ ಅಂತ ಗುರ್ತಿಸ್ಕೊಂಡ್ರೆ ನೀವು ಆ ಪಾತ್ರವನ್ನ ಮಾಡ್ಲಿಕ್ಕೆ ಆಗತ್ತಾ? ಅಲ್ವಾ. ನೀವು ನಿಮ್ಮ ಯಾರು ಅಂತ ಮರ್ತೋಗ್ಬಿಡ್ಬೇಕು ಅಲ್ವಾ. ನಾವೇನ್ ಹೇಳ್ತೀವಿ, ಆ ಪಾತ್ರದಲ್ಲಿ ತಲ್ಲೀನಾಗ್ಬಿಟ್ಟಿದ್ದಾರೆ, ಆ ಪಾತ್ರದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ, ಅವ್ರಿಗೆ ಯಾರಂತಾನೆ ಅರಿವಿಲ್ಲ ಅಂತ ನಾವ್ ಹೇಳ್ತೀವಿ. ಅವಾಗಷ್ಟೇ ಅವ್ರು ಚೆನ್ನಾಗಿ ಪಾತ್ರವನ್ನ ಮಾಡ್ಲಿಕ್ಕೆ ಆಗುತ್ತೆ ಅಲ್ವಾ. ಅವ್ರಿಗೆ ಅವ್ರು ತಾವ್ ಯಾರು ಅಂತ ಅರಿವಿದ್ದಾಗ ಅವ್ರ ಪಾತ್ರವನ್ನ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ಅಲ್ವಾ. ಅದೇ ತರ ಇವಾಗ ನಮ್ಮ ಸ್ಥಿತಿ ಏನು, ಜೀವರ ಸ್ವರೂಪ ಏನು? ಕೃಷ್ಣ ದಾಸ, ಕೃಷ್ಣದಾಸ. ಜೀವರ ಸ್ವರೂಪ ಹೈ ಕೃಷ್ಣರ ದಾಸ. ಇವಾಗ ನಾವು ದಾಸರು, ಅದು ನಮ್ಮ ನಿಜ ಸ್ಥಿತಿ ಅಲ್ವಾ. ಆದ್ರೆ ನಮ್ಗೆ ಇವಾಗ ಏನ್ ಆಸೆ ಆಗೋಗ್ಬಿಟ್ಟಿದೆ, ನಾವ್ ಏನಾಗ್ಬೇಕು ಅಂತ ಆಸೆ ಆಗೋಗ್ಬಿಟ್ಟಿದೆ, ಒಡೆಯರಾಗ್ಬೇಕು ಅಂತ ಆಗಿದೆ. ನಾವ್ ಆ ಪಾರ್ಟ್ ನ ಮಾಡ್ಲಿಕ್ಕೆ ಆಗುತ್ತೆ. ಸರಿ ಆಯ್ತಮ್ಮ, ನೀನು ಒಡೆಯ ಪಾರ್ಟ್, ನೀನು ಬಾಸ್ ಆಗು ಅಂತಂದ್ರೆ ನಾನು ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ, ಆಗೋದಿಲ್ಲ. ನನ್ನ ಸ್ಥಾನ ಬಂದು ಸರ್ವೆಂಟ್ ಅಲ್ವಾ. ನಾನು ಒಂದು ಸೇವಕ. ಆದ್ರೆ ನಾನು ಬಾಸ್ ಆಗಿ ನಾನು ಆಕ್ಟ್ ಮಾಡು ಅಂದ್ರೆ ನಾನು ಸೇವಕ 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 ಅಂತ ನನ್ನ ಮನಸ್ಥಿತಿ ಇದ್ರೆ ನಾನು ಆ ಒಡೆಯನ ಒಂದು ಪಾತ್ರವನ್ನ ನಾನು ವಹಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೆ ಏನ್ ಮಾಡ್ಬೇಕು ಇವಾಗ? ನಮ್ಗೆ ಇವಾಗ ಆಸೆ ಆಗೋಗ್ಬಿಟ್ಟಿದೆ, ನಾವು ಇವಾಗ ಒಡೆಯರಾಗ್ಬೇಕು. ಭಗವಂತ ಹೇಳ್ತಾ ಇದಾರೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತ, ಆದ್ರೆ ಹಠ 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 ಮಾಡ್ತಾ ಇದೀವಿ ನಾವು ಅಲ್ವಾ. ಆದ್ರೆ ಭಗವಂತ ಏನು, ಅವರು ಕರುಣಾಮಯಿ, ನಮ್ಮೆಲ್ಲರ ಆಸೆಯನ್ನ ಪೂರೈಸೋನು. ಅದಕ್ಕೆ ಅವ್ರಿಗೆ ಇವಾಗ ಏನ್ ಮಾಡ್ತಾರೆ, ಅದಕ್ಕೆ ನಮ್ಗವ್ರು ಮರುವನ್ನ ಕೊಡ್ತಾರೆ. ನಾವ್ ಯಾರು ಅನ್ನೋದೇ ಮರ್ತು ಹೋಗ್ಬೇಕು ಅಂತ ಕೊಡ್ತಾರೆ. ಅವಾಗಷ್ಟೇ ನಾವ್ ಈ ಪಾತ್ರವನ್ನ ಮಾಡ್ಲಿಕ್ಕೆ ಸಾಧ್ಯ. ಹೌದಾ ಅಲ್ವಾ? ಅದಕ್ಕೆ ನಾವ್ ಮರ್ತು ಹೋಗ್ಬಿಟ್ಟಿದೀವಿ ಅಲ್ವಾ. ಯಾವ್ದಿದೀವೋ ಆ ಪಾತ್ರ ಮಾಡ್ತೀವಿ. ಹೌದು. ಅದಕ್ಕೆ ನಮ್ಗೆ ಸಹಾಯ ಮಾಡೋದಕ್ಕೆ ಬ್ರಹ್ಮ ಏನ್ ಮಾಡ್ತಾ ಇದಾರೆ, ಅವ್ರು ಏನ್ ಸೃಷ್ಟಿ ಮಾಡ್ತಾರೆ, ಫಸ್ಟ್ ಜೀವಿಗಳನ್ನ, ನಮ್ಮನ್ನ ಸೃಷ್ಟಿ ಮಾಡ್ಲಿಕ್ಕೆ ಮುಂಚೆ ಅವ್ರು ಫಸ್ಟ್ ಏನ್ ಸೃಷ್ಟಿ ಮಾಡ್ತಾರೆ? ಹರೇ ಕೃಷ್ಣ. ಬ್ರಹ್ಮ 5 ತರದ ಅಜ್ಞಾನಗಳನ್ನ ಸೃಷ್ಟಿ ಮಾಡ್ತಾರೆ. ಏನ್ ಸೃಷ್ಟಿ ಮಾಡ್ತಾರೆ ಫಸ್ಟ್? ಹೇಳಿ ಮಾತಾಜಿ. ತಾಮಿಶ್ರ, ಅಂಧ ತಾಮಿಶ್ರ, ಮೋಹ, ಮಹಾಮೋಹ ಮತ್ತು ತಮಸ್. ಮೊದ್ಲು ತಮಸ್ ಮಾಡ್ತಾರೆ, ಆಮೇಲೆ ಮೋಹ ಮಾಡ್ತಾರೆ, ಆಮೇಲೆ ಮಹಾಮೋಹ, ಆಮೇಲೆ ತಾಮಿಶ್ರ, ಆಮೇಲೆ ಅಂಧ ತಾಮಿಶ್ರ. ಹೇಳ್ಬಿಡಿ ಮಾತಾಜಿ 5 ನನ್ನ ಹಾಗೆ. ಸರಿ ಮಾತಾಜಿ ಹೇಳಿ. ಮಲ್ಲಿಕಾ ಮಾತಾಜಿ. ತಮ ಅಂತಂದ್ರೆ ಅವ್ರು ನಮ್ಮ ಇದನ್ನೇ, ನಾನು ಯಾರು ಹೇಳದನ್ನೇ ಮರ್ತು ಬಿಡೋದು, ಅದು ತಮಸ್. ನಾವು ಇವಾಗ ನಾವು ಯಾವ ಒಂದು ಭಾವದಲ್ಲಿ ಇದೀವಿ, ಮಾತಾಜಿ ಒಂದೇ ಒಂದ್ ಸೆಕೆಂಡ್ ನೀವು ಹೇಳಿ ಮಾತಾಜಿ. ನಾನು ಮತ್ತೆ ಅವ್ರಿಗೆ ಒಂದು ಕ್ವಶನ್ ಕೇಳ್ತಿದ್ದೀನಿ ಅಷ್ಟೇ, ಸಾರಿ. ಇವಾಗ ನಾವ್ ಯಾವ ಒಂದು ಭಾವದಲ್ಲಿದ್ದೀವಿ, ದೇಹದ ಭಾವದಲ್ಲಿ ಅಲ್ವಾ. ಆದ್ರೆ ನಿಜವಾಗ್ಲೂ ಏನು ನಾವು? ಆತ್ಮ ಅಲ್ವಾ. ಅದನ್ನೇ ಅಜ್ಞಾನ, ತಮಸ್, ಕತ್ತಲಲ್ಲಿ ಇದೀವಿ ನಾವ್ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ. ಇವಾಗ ನಾನೊಂದು ಗೃಹಿಣಿ ಅಂತ ಗೊತ್ತಿಲ್ಲ ಅಂದ್ರೆ ನಾನು ಗೃಹಿಣಿಯ ಕೆಲಸ ಮಾಡ್ಲಿಕ್ಕೆ ಆಗತ್ತಾ? ನಾನು ಹೆಣ್ಮಗಳ ತರ ಅಲ್ಲಿ ಕುತ್ಕೊಂಡ್ಬಿಟ್ಟು ಅತ್ತನ್ ಕೊಡಿ ಇತ್ತನ್ ಕೊಡಿ ಅಂತ ಹೇಳ್ಬಿಟ್ಟು ಏನೋ ಮಾಡ್ಕೊಂಡು ಕೂತಿರ್ತೀನಿ. ಅವಾಗ ಅದು ಸರಿ ಹೋಗುತ್ತಾ? ಸರಿ ಹೋಗಲ್ಲ. ಅಜ್ಞಾನ ಅಲ್ವಾ. ಯಾಕಂದ್ರೆ ನನಗೆ ನಾನು ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ನನಗೆ ನಾನು ಏನನ್ನ ಮಾಡ್ಬೇಕು ಆ ಕೆಲಸ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಇದನ್ನ ತಮಸ್ ಅಂತಾರೆ. ಅಂದ್ರೆ ನಾನು ಆತ್ಮ ಅನ್ನೋದೇ ಗೊತ್ತಿಲ್ಲ ಅಲ್ವಾ. ಅದನ್ನ ತಮಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಹೇಳಿ ಮಾತಾಜಿ. ತಮಸ್ ಆದ್ಮೇಲೆ ಮೋಹ ಅಂದ್ರೆ ಅಟ್ಯಾಚ್ಮೆಂಟ್ಸ್. ಸೊ ಮೋಹ ಅಟ್ಯಾಚ್ಮೆಂಟ್, ನಾನು ನನ್ನದು ಅಟ್ಯಾಚ್ಮೆಂಟ್ಸ್. ಸೊ ಅಟ್ಯಾಚ್ಮೆಂಟ್ ಆದ್ಮೇಲೆ
ಮಹಾಮೋಹ ಮಾತಾಜಿ ಮೋಹ, ಮಹಾಮೋಹ ಒಂದೇ ಒಂದು ಮಾತಾಜಿ ಒಂದ್ ಸೆಕೆಂಡ್ ಮಾತಾಜಿ. ಮೋಹ ಅಲ್ವಾ? ಇವಾಗ ನಮ್ಗೆ ನಮ್ಮನ್ನ ಆತ್ಮ ಅಂತ ನಾವು ಗುರುತಿಸ್ಕೊಳ್ಳಿಲ್ಲ ಅಂದ್ರೆ ನಾವು ದೇಹ ಅಂತ ಗುರುತಿಸ್ಕೊತೀವಿ ಅಲ್ವಾ? ಒನ್ಸ್ ನಾವು ದೇಹ ಅಂತ ಗುರುತಿಸ್ಕೊಂಡಿದ ತಕ್ಷಣ ಏನಾಗುತ್ತೆ ನಮ್ಗೆ? ಏನ್ ಬರುತ್ತೆ ಎಲ್ಲಾ ನಮ್ಗೆ? ತರದ ಮೋಹಗಳು ಉಂಟಾಗತ್ತೆ, ಮೋಹಗಳು ಬರುತ್ತೆ ಬಾಂಧವ್ಯಗಳಲ್ಲಾಯ್ತು. ಅಲ್ವಾ? ಹಾ ಅಲ್ವಾ? attachment. ಅಹಂಕಾರ ಮಮಕಾರ ಅಲ್ವಾ? ನನ್ ಮೇಲೆ ನನಗೆ ನಂದು ಅಂತ ಬರುತ್ತೆ, ಮತ್ತೆ ಮಮಕಾರ, ಇವರೆಲ್ಲ ನನ್ನವರು ಅಲ್ವಾ? ನನ್ನವರು. ಎಲ್ಲ ಈ ಭೌತಿಕ ವಸ್ತುಗಳೆಲ್ಲ ನಂದು ಅಂತ ನಮ್ಗೆ ಮೋಹ ಬರುತ್ತೆ ಅಲ್ವಾ? ಮಾತಾಜಿ ಹೇಳಿ ಮಾತಾಜಿ. ಮತ್ತೆ ಮಹಾಮೋಹ, ಕಡೆಗೆ ಮಹಾಮೋಹ ಅಂದ್ರೆ ಲಾರ್ಡಿಂಗ್ ಓವರ್ ದ ನೇಚರ್, ಅಂದ್ರೆ ಇದ್ರ ಮೇಲೆ ಒಡೆತನದ ಭಾವನೆ ಬರ್ತದೆ. ಸೊ ಇದೆಲ್ಲ ಇರೋದು ನನ್ನ ಸಂತೋಷಕ್ಕೆ ಅಂತ ಬರುತ್ತೆ, ನಾನೇ ಭೋಕ್ತಾ ಅಂತ ಬರುತ್ತೆ ಅಲ್ವಾ? ಇದೆಲ್ಲವೂ ಇರೋದು ಸಹ ನಾವು ಈಶಾವಾಸ್ಯ ತತ್ವದಲ್ಲಿ ನಾವು ನೋಡಿದೀವಿ ಅಲ್ವಾ? ಸೊ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತ್ಯಕ್ತೇನ ಮುಂಜೀತ ಮಾಗೃದ ಕಸ್ಯ ಸಿದ್ವನಂ. ಅದನ್ನ ಮರ್ತೋಗ್ಬಿಟ್ಟು ನಾವು ಏನ್ ಮಾಡ್ತೀವಿ? ಬೇರೆಯವರ ಹಕ್ಕ ಮೇಲೂ ನಾವು ಹಕ್ಕು ಚಲಾಯಿಸ್ಲಿಕ್ಕೆ ಹೋಗ್ತಾ ಇರ್ತೀವಿ ಅಲ್ವಾ? ಮಹಾಮೋಹ ಬರುತ್ತೆ, ಮಹಾಮೋಹ. ಮಾತಾಜಿ ಹೇಳಿ ಮಾತಾಜಿ. ಆಮೇಲೆ ತಾಮೇಶ್ವರ ಅಂದ್ರೆ ಸಿಟ್ಟು ಬರೋದು, ಅಂದ್ರೆ ಫ್ರಸ್ಟ್ರೇಷನ್. ನಮಗ್ ಬೇಕಾಗಿದ್ದು ಸಿಕ್ಲಿಲ್ಲ, ನಮಗ್ ಸಿಟ್ಟು ಬರ್ತದೆ, ಕೋಪ. ತಾಮೇಶ್ವರ ಅಂದ್ರೆ ಕೊನೆಗೆ ನಾವ್ ಎಷ್ಟು ನಮ್ಗೆ ಇದು ಆ ಒಂದು ಕೋಪದ ಜೊತೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಹೊಟ್ಟೆ ಕಿಚ್ಚು, ಏನ್ ಹೇಳ್ತಾರೆ? ಹೊಟ್ಟೆ ಕಿಚ್ಚು ಜೊತೆ ಫ್ರಸ್ಟ್ರೇಷನ್ ಅಂದ್ರೆ ಮಾತಾಜಿ, ಫ್ರಸ್ಟ್ರೇಷನ್ ಅಂದ್ರೆ ಸಿಕ್ಲಿಲ್ಲ ಅಂತ ಒಂಥರ ಬೇಜಾರ್. ಫ್ರಸ್ಟ್ರೇಷನ್ ಅದು ಏನ್ ಹೇಳ್ತಾರೆ ಕನ್ನಡದಲ್ಲಿ? ಲೋಭ ಅಲ್ಲ ಅದು, ಈಗ ಈಗ ಕಾಮ, ಜಿಗುಪ್ಸೆ ಬಂದ್ಬಿಡುತ್ತೆ ನಮ್ಗೆ. ಫ್ರಸ್ಟ್ರೇಷನ್ ಅದೇ ಫ್ರಸ್ಟ್ರೇಷನ್. ಕಾಮ ಅದು ತೃಪ್ತಿ ಆಗದಿದ್ರೆ ಕೋಪ, ಕಾಮ ತೃಪ್ತಿ ಆದ್ರೆ ಲೋಭ. ಇಲ್ಲಿ ಏನ್ ಹೇಳ್ತಾರೆ? ಕೋಪ ಕೊಟ್ಟಿದ್ದಾರೆ, ತೃಪ್ತಿ ಆಗ್ಲಿಲ್ಲ ಕಾಮ, ಕೋಪ, ಸಿಟ್ಟು. ಅಂದ್ರೆ ಇದು ಏನ್ ನಮ್ಗೆ ಅರಿಷಡ್ ವರ್ಗಗಳೆಲ್ಲ ಏನಿದೆಯೋ ಅದ್ರಲ್ಲಿ ನಮ್ಗೆ ಇಲ್ಲಿ ಮೇನ್ ಆಗಿ ನಮ್ಗೆ ಕೋಪ ಮತ್ತೆ ಅಸೂಯೆ ಬಂದ್ಬಿಡುತ್ತೆ. ಯಾರ ಮೇಲೆ ಅಸೂಯೆ ಬಂದ್ಬಿಡುತ್ತೆ ಅಂದ್ರೆ ಕೊನೆಗೆ ದೇವೋತ್ತಮ ಪರಮ ಪುರುಷನ ಮೇಲೆನೆ ಅಸೂಯೆ ಬಂದ್ಬಿಡುತ್ತೆ. ಹೆಂಗ್ ಗೊತ್ತಾಗುತ್ತೆ ನಮ್ಗೆ ದೇವೋತ್ತಮ ಪರಮ ಪುರುಷನ ಮೇಲೆ ಅಸೂಯೆ ಬಂದಿದೆ ಅಂತ? ಅವನ ಹಾಗೆ ಆಗೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ, ಆದ್ರೆ ನಮ್ಮಿಂದ ಮಾಡಕ್ ಆಗ್ತಾ ಇಲ್ಲ. ಅಲ್ವಾ? ಅವ್ರ ತರನೇ ಆಗ್ಲಿಕ್ಕೆ ಹೊರಟ್ಬಿಟ್ಟಿದೀವಿ. ನಮ್ಗೆ ಭಗವಂತನ ಬಗ್ಗೆ ಕೇಳಿಸ್ಕೊಳಕ್ಕೂ ಇಷ್ಟ ಆಗ್ತಿಲ್ಲ ಅಲ್ವಾ? ಕೃಷ್ಣನ್ ಬಗ್ಗೆ ಬನ್ನಿ ಕೇಳಿಸ್ಕೊಳ್ಳಿ ಅಂದ್ರೂ ಸಹ ಅಲ್ವಾ? ನಮಗ್ ಕೇಳ್ಕೊಳಕ್ ಆಗೋದಿಲ್ಲ, ಯಾಕಂದ್ರೆ ಅಷ್ಟು ಅಸೂಯೆ. ಅದೇ ಅಲ್ವಾ ನಮ್ಗೆ ಗೊತ್ತಾಗೋದು ಹೇಗೆ ಅಸೂಯೆ ಇದೆ ಅಂತ. ಹರೇ ಕೃಷ್ಣ, ತುಂಬಾ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಿದೆ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ನಮ್ಗೆ ಇವಾಗ ಪಕ್ಕದ ಮನೆಯವ್ರ ಮಗುನ ಹೊಗಳ್ತಾ ಇದ್ರೆ ನಮ್ ಕೈಲಿ ಕೇಳಿಸ್ಕೊಳಕ್ಕೆ ಆಗೋದಿಲ್ಲ. ಅದೇ ನಮ್ಮ ಮಗುನ ಹೇಳಿದ್ದೇ ಹೇಳಿ ಅವರು, ಅವಾಗ ನಮ್ಗೆ ಕೇಳಿಸ್ಕೋಬೇಕು ಅಂತ ಅನ್ಸ್ತಾ ಇರುತ್ತೆ ಅಲ್ವಾ? ಯಾಕಂದ್ರೆ ಪಕ್ಕದ ಮನೆಯವ್ರ ಮೇಲೆ ನಮ್ಗೆ ಅಸೂಯೆ. ಅದೇ ತರನೇ ಭಗವಂತನ ಬಗ್ಗೆ ಬನ್ನಿ ಕೂತ್ಕೊಳ್ಳಿ 1 hour ಅಷ್ಟೇನೆ, ನೀವು ಟಿವಿ ನೋಡ್ಬೇಡಿ, ಕೇಳಿಸ್ಕೊಳ್ಳಿ ಅಂದ್ರೆ ಅವ್ರ ಕೈಲಿ ಆಗೋದಿಲ್ಲ, ಸಹಿಸ್ಲಿಕ್ಕೆ ಆಗಲ್ಲ. ಅದನ್ನೇ ನಮ್ಗೆ ತೋರಿಸ್ತಾ ಇದೆ, ಅಂದ್ರೆ ಭಗವಂತನ ಮೇಲೆ ಅಸೂಯೆ ಇದೆ ಅಂತ ಹೇಳ್ಬಿಟ್ಟು. ಸೊ ಕೊನೆಯದಾಗಿ ಮಾತಾಜಿ ಹೇಳಿ ಮಾತಾಜಿ. ಕೊನೆಯದಾಗಿ ಅಂಧತಾಮೇಶ್ವರ ಅಂದ್ರೆ ಸಾವಿನ ಭಯ. ಅದೇ ನಾವು ಭಯ ಆಗ್ತದೆ ನಮ್ಗೆ. ದೇಹದ ಅಂತ್ಯವನ್ನೇ ನನ್ನ ಅಂತ್ಯ ಅಂತ ತಿಳ್ಕೊಳ್ಳುವಂಥದ್ದು ಅಲ್ವಾ? ಸೊ ನಾವು ನಮ್ಗೆ ದೇಹದ ಅಂತ್ಯವೇ ನಾವು ಮುಗ್ದೋಗ್ಬಿಟ್ವಿ ಅಂತ ಅನ್ಕೋತೀವಿ. ಅದಕ್ಕೆ ನಮ್ಗೆ ಏನಾಗುತ್ತೆ? ನಾವ್ ಏನ್ ಬೇಕಾದ್ರೂ ಪಾಪ ಕಾರ್ಯ ಮಾಡ್ಕೊಂಡು ಓಡಾಡ್ಕೊಂಡಿರ್ಬೋದು ಅಲ್ವಾ? ನಮ್ಗೆ ಮುಂದೆ ಒಂದು ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸ್ವಲ್ಪನೇ, ಜಾಸ್ತಿ ಏನ್ ಬೇಡ. ಮಾತಾಜಿ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಪಾರ್ವತಮ್ಮ ಮಾತಾಜಿ. ಮಂಗಳ ಮಾತಾಜಿಯ ಮಂಜುಳಾ ಮಾತಾಜಿ ಆಯ್ತು, ಮ್ಯೂಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಸೊ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ? ನಾವ್ ಇವಾಗ ನಮ್ ದೇಹ ಬಿಟ್ಬಿಟ್ರೆ ಅದೇ ಕೊನೆ ಅಲ್ವಾ? ಅವಾಗ ಏನಾಗುತ್ತೆ? ಸೊ ಇರೋದೇ ಇದೊಂದು ಜೀವನ, ಇದೊಂದೇ ನಮ್ ಕಣ್ಣು ಕಾಣಿಸ್ತಿರೋದು, ಹೆಂಗ್ ಬೇಕಾದ್ರೂ ಮಜಾ ಮಾಡಿ ಅಲ್ವಾ? ಸೋಲನಾದ್ರೂ ಮಾಡಿ ತುಪ್ಪ ತಿನ್ನಿ ಅನ್ನೋ ಒಂದು ಮನಸ್ಥಿತಿಗೆ ನಾವು ಬರ್ತೀವಿ. ಆಗ ನಮ್ಗೆ ಒಳ್ಳೇದು ಕೆಟ್ಟದು, ಕರ್ಮ ಅಕರ್ಮ ವಿಕರ್ಮದ ಬಗ್ಗೆ ನಮ್ಗೆ ಏನು ಯೋಚನೆ ಬರೋದಿಲ್ಲ. ಯಾಕಂದ್ರೆ ಮುಂದೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ, ಹಿಂದೆ ಏನಾಗಿದ್ವಿ ಗೊತ್ತಿಲ್ಲ ಅಲ್ವಾ? ಅಂತ ಸ್ಥಿತಿಲಿ ಇರ್ತೀವಿ. ಅವಾಗ ಏನಾಗುತ್ತೆ? ಈ ಒಂದು ಪ್ರೆಸೆಂಟ್ ಅಂತ ನಾವೇನ್ ಹೇಳ್ತೀವೋ ಅದನ್ನೇ ನಾವು ನಿಜ ಅಂತ ನಂಬಿಟ್ಟು ನಾವು ತಪ್ಪು ಮಾಡ್ತೀವೋ ಸರಿ ಮಾಡ್ತಾ ಇದೀವೋ, ಒಟ್ಟಿನಲ್ಲಿ ನಾವು ಆ ಒಂದು ಇಂದ್ರಿಯ ಭೋಗ ಮಾಡದೇ ನಮ್ಮ ಗುರಿ ಆಗ್ಬಿಡುತ್ತೆ ಅಲ್ವಾ? ಸೊ ಭಗವಂತ ಇದನ್ನ ಫಸ್ಟ್ ಸೃಷ್ಟಿ ಮಾಡ್ತಾರೆ. ಅದನ್ನ ಸೃಷ್ಟಿ ಮಾಡಿದ್ಮೇಲೆನೆ ಅವರು ಜೀವಿಗಳನ್ನ ಸೃಷ್ಟಿ ಮಾಡ್ತಾರೆ. ಇಲ್ಲಾಂದ್ರೆ ಅವರು ಇಲ್ಲಿ ಬಂದು ಅವ್ರು ಒಡೆಯರಾಗಿ ಅವ್ರು ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಭೌತಿಕ ಪ್ರಪಂಚದಲ್ಲಿ ನಾವು ಬಂದಿರೋದೇ ಒಡೆಯರಾಗಿ ಎಂಜಾಯ್ ಮಾಡ್ಲಿಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಏನೆಲ್ಲ ಸಹಾಯ ಮಾಡ್ತಾ ಇದಾರೆ ಭಗವಂತ. ಈ 5 ಅಜ್ಞಾನಗಳನ್ನ ಮೊದಲು ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾವ್ದ್ಯಾವ್ದು?
ತಮಸ್, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ. ತಾಮಿಶ್ರ. ನೋಡಿ ನಾವೆಂತಹ ಒಂದು ಸ್ಥಿತಿಯಲ್ಲಿ ಇದೀವಿ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಲ್ವಾ. ತಮಸ್ ಅಂದ್ರೆ ಮೊದ್ಲು ನಮ್ಗೆ ದೇಹ ಅನ್ನೋದೇ ನಾವು ಮರ್ತೋಗಿ ನಾವು ಆತ್ಮ ಅಂತಾನೆ ಮರ್ತೋಗ್ಬಿಟ್ಟು ನಾವು ನಮ್ಮನ್ನ ದೇಹದಿಂದ ನಾವು ಗುರ್ತಿಸ್ಕೊತೀವಿ. ಸೊ ಮೋಹ ಅಂತಂದ್ರೆ ಏನು? ಸೊ ನಾವ್ ಈ ದೇಹ ಅಂತ ಗುರ್ತಿಸ್ಕೊಂಡಿದ ತಕ್ಷಣ ನಮ್ಗೆ ಅಹಂ ಮಮ ಅಹಂಕಾರ ಮಮಕಾರ ಬರ್ಲಿಕ್ಕೆ ಶುರುವಾಗುತ್ತೆ. ಅದಾದ್ಮೇಲೆ ಮಹಾಮೋಹ ಬರುತ್ತೆ. ಇದೆಲ್ಲವೂ ಇರೋದೇ ನನಗೆ, ನಾನೇ ಇದನ್ನೆಲ್ಲ ಅನುಭವಿಸ್ಬೇಕು, ನಾನೇ ಪರಮ ಭೋಕ್ತ ಅಂತ. ನಾವ್ ಹಿರಣ್ಯಕಶಿಪುವನ್ನ ನೋಡಿದ್ವಲ್ಲ, ಅವನಿಗೆ ಆ ಮಹಾಮೋಹ ಇತ್ತು, ಎಲ್ಲವನ್ನ ನಾನೇ ಅನುಭವಿಸ್ಬೇಕು ಅಂತ. ಸೊ ಕೊನೆಗೆ ಏನಾಗುತ್ತೆ, ಅವ್ರು ತಾಮಿಶ್ರ, ಅವ್ರಿಗೆ ದೇವ್ರ ಜೊತೆನೆ ಅವ್ರಿಗೆ ಏನು ಅಸೂಯೆ ಬರ್ಲಿಕ್ಕೆ ಶುರುವಾಗ್ಬಿಡುತ್ತೆ ಅಲ್ವಾ. ಸೊ ಕೊನೆಗೆ ಏನಾಗೋಗುತ್ತೆ, ಅವರು ಅಂಧ ತಾಮಿಶ್ರ. ಅವನೇನ್ ಅನ್ಕೋತಾನೆ, ಅಂದ್ರೆ ಅವ್ರು ಹಂಗ ಅನ್ಕೊಂಡಿಲ್ಲ. ನಾವು ಭಾಗವತದಲ್ಲಿ ನೋಡ್ತೀವಿ, ಅವ್ರಿಗೆ ಏನ್ ಆಸೆ ಇತ್ತು ಅಂತಂದ್ರೆ, ನನಗೆ ಈ ಜನ್ಮ ಅಲ್ಲ, ಮುಂದಿನ ಜನ್ಮ ಎಷ್ಟೇ ಜನ್ಮ ಬಂದ್ರು ಸಹ ನಾನು ಬ್ರಹ್ಮನ ಆಗ್ಬೇಕು ಅನ್ನೋ ಒಂದು ಇಚ್ಛೆನೆ ಅವ್ರಿಗಿತ್ತು ಅಲ್ವಾ. ಸೊ ಅವ್ರಿಗೆ ಜ್ಞಾನ ಇತ್ತು. ಬಟ್ ಇಲ್ಲಿ ಅಂಧ ತಾಮಿಶ್ರಕ್ಕೆ ಅವ್ರು ನಾವು ತಗೊಳ್ಲಿಕ್ಕೆ ಆಗೋದಿಲ್ಲ. ಸೊ ಅಂಧ ತಾಮಿಶ್ರಕ್ಕೆ ಅಂದ್ರೆ ನಮ್ಮನ್ನೆಲ್ಲ ನಾವು ತಗೋಬಹುದು. ನಾವ್ ಇಷ್ಟ ದಿವಸ ನಾವೇನ್ ಅನ್ಕೊಂಡಿದ್ವಿ, ಇಲ್ಲೇ ಮುಗೀತು ನಮ್ದು, ಈ ದೇಹವನ್ನ ಬಿಟ್ಟಿದ ತಕ್ಷಣ ಇದೇ ಎಂಡ್ ಅಂತ ಅನ್ಕೊಂಡಿದ್ವಿ. ಇವಾಗ ಶೂನ್ಯವಾದಿಗಳು ಅಂತ ನಾವೇನ್ ಹೇಳ್ತೀವೋ ಅವ್ರದ್ದು ಅದೇ ಮನಸ್ಥಿತಿ ಅಲ್ವಾ, ಇದೇ ಎಂಡ್, ಅದಕ್ಕೆ ನಾನು ಏನ್ ಬೇಕಾದ್ರೂ ನಾನು ಮಜಾ ಮಾಡ್ಬೋದು ಅಂತ. ಆದ್ರೆ ಒನ್ಸ್ ನಮ್ಗೆ ಜ್ಞಾನ ಇದ್ದು, ಇಲ್ಲ ನಾವ್ ಏನೇ ಮಾಡಿದ್ರು ಸಹ ನಮ್ಮ ಕರ್ಮಕ್ಕೆ ಒಂದು ಅಲ್ಲಿ ಬೀಜವನ್ನ ಬಿತ್ತುತ್ತಾ ಇದೀವಿ. ಬೆಳಗ್ಗೆಯಿಂದ ರಾತ್ರಿ ತನಕ ನಾವ್ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀವಿ, ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ನಾವು ಅಲ್ಲಲ್ಲಿ ಒಂದು ಬೀಜವನ್ನ ಬಿತ್ತುತ್ತಾ ಹೋಗ್ತಿದೀವಿ ಅಂತ ಗೊತ್ತಾದಾಗ ನಾವ್ ಯಾವತ್ತೂ ತಪ್ಪು ಮಾಡ್ಲಿಕ್ಕೆ ಹೋಗೋದಿಲ್ಲ, ನಾವ್ ಹಿಂಜರಿತೀವಿ ಅಲ್ವಾ. ಇವಾಗ ಬೇರೆ ಏನು ಬೇಡ, ನಮ್ಮನ್ನ ಯಾರಾದ್ರೂ ಒಬ್ರು ಅಬ್ಸರ್ವ್ ಮಾಡ್ತಿದಾರೆ ಅಂದ್ರೆ ನಾವು ತಪ್ಪು ಮಾಡ್ತೀವಾ ಅಥವಾ ಆದಷ್ಟು ಸರಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಾ? ಯಾರಾದ್ರೂ ಬೇರೆ ಏನು ಬೇಡ, ಒಬ್ರು ಯಾರೋ ಅಬ್ಸರ್ವ್ ಮಾಡ್ತಿದಾರೆ ನಮ್ಗೆ ಅಂತ ಇದ್ದಾಗ ಎಲ್ಲ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮಾತಾಜಿ. ಅಲ್ವಾ. ಯಾರು ಇಲ್ದಲ್ಲದ ಏನಾಗುತ್ತೆ, ಯಾರು ಇಲ್ಲ, ನಂದೇ ಸ್ವತಂತ್ರ, ನಾನು ಹೆಂಗ್ ಬೇಕಾದ್ರೂ ಮಾಡ್ಬೋದು ಅಂದಾಗ ನಾವೇನ್ ಮಾಡ್ತೀವಿ, ತಪ್ಪುಗಳನ್ನೇ ಮಾಡೋದು ಮತ್ತೆ. ತಪ್ಪುಗಳನ್ನ ಮಾಡ್ತೀವಿ. ನಮ್ ಇಚ್ಛಾನುಸಾರ ಮಾಡ್ಲಿಕ್ಕೆ ಹೋಗ್ತೀವಿ ಅಲ್ವಾ. ಆದ್ರೆ ನಮ್ಗೆ ಯಾವಾಗ ನಾನು ಈ ಒಂದು ಆತ್ಮ, ನಾನು ಈ ದೇಹದಲ್ಲಿ ವಾಸ ಮಾಡ್ತಿದ್ದೀನಿ, ನನ್ನ ಜೊತೆ ಯಾವಾಗ್ಲೂ ಸದಾ 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 ಪರಮಾತ್ಮ ಇರ್ತಾನೆ ಅಂದಾಗ ನಮ್ಗೆ ತಪ್ಪು ಮಾಡ್ಬೇಕು ಅಂತ ಅನ್ಸುತ್ತಾ? ಇಲ್ಲ 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 ಅಲ್ವಾ. ಆ ಅರಿವು ನಮ್ಗೆ, ಆ ಅರಿವಿದ್ರೆ ಸಾಕು ಅಲ್ವಾ. ಬೇರೆ ಯಾರು ಇಲ್ಲ ಈ ರೂಮಲ್ಲಿ, ನೋಡಿ ಯಾರು ಇಲ್ಲ ಅಲ್ವಾ. ಆದ್ರೆ ನನ್ನ ಜೊತೆ ಯಾರಿದ್ದಾರೆ, ಪರಮಾತ್ಮ ಇದ್ದಾನೆ. ಮತ್ತೆ ಅದ್ರ ಜೊತೆ ನಮ್ಗೆ ಏನ್ ಹೇಳ್ತಾರೆ, ಎಷ್ಟೊಂದು ಜನ ನಮ್ಮನ್ನ ಅಲ್ವಾ, ನನಗೆ ಅದು ನಂಬರ್ ಗೊತ್ತಿಲ್ಲ, ಯಾರಿಗಾದ್ರೂ ನಂಬರ್ ಗೊತ್ತಿದೆ ಹೇಳ್ಬೋದು, ಅವ್ರೆಲ್ಲರೂ ಸಹ ಸಾಕ್ಷಿಭೂತರಾಗಿ ಇದ್ದಾರೆ ಅಲ್ವಾ. ಈ ಭೌತಿಕ ಪ್ರಪಂಚದಲ್ಲಿ ಏನೆಲ್ಲ ಇದ್ದಾರೆ, ದೇವತೆಗಳು, ಈ ಗಾಳಿ ಮಳೆ ಅದೆಲ್ಲ ಏನೆಲ್ಲ ಇದೆ, ಅವರೆಲ್ಲರೂ ಸಹ ಸಾಕ್ಷಿಭೂತರಾಗಿದ್ದಾರೆ. ನಾವ್ ಅನ್ಕೋತಾ ಇದೀವಿ. ಅದಕ್ಕೆ ನಿಮ್ಗೆ ನೀವು ನೋಡಿರ್ಬೋದಲ್ಲ, ಇವಾಗ ಹಿರಣ್ಯಕಶಿಪು ತಪಸ್ ಮಾಡ್ತಿದ್ದಾಗ ಆ ವಿಷಯವನ್ನ ಯಾರು ಎತ್ಕೊಂಡು ಹೋಗ್ಬಿಟ್ಟು ಬ್ರಹ್ಮನಿಗೆ ಹೇಳ್ತಾರೆ, ಅಥವಾ ಧ್ರುವ ಮಹಾರಾಜ ತಪಸ್ ಮಾಡ್ತಿದ್ರೆ ಯಾರು ಎತ್ಕೊಂಡು ಹೋಗ್ಬಿಟ್ಟು ಆ ವಿಷಯವನ್ನ ಬ್ರಹ್ಮನಿಗೆ ಹೇಳ್ತಾರೆ ಅಲ್ವಾ. ಹೇಗ್ ಗೊತ್ತಾಗ್ತಿದೆ ಅದೆಲ್ಲ, ಅವ್ರೆಲ್ಲಾ ಕಡೆ ಇರ್ತಾರೆ. ಸೊ ಈ ಸಾಕ್ಷಿಭೂತರ ಯಾರೇ ಇದ್ದಾರೋ ಅವರೆಲ್ಲರೂ ಎಲ್ಲಾ ಕಡೆ ಇರ್ತಾರೆ. ಅವರು ಪ್ರತಿಯೊಂದನ್ನು ಅವ್ರು ಅಬ್ಸರ್ವ್ ಮಾಡ್ತಿರ್ತಾರೆ. ನಾನು ಇವಾಗ ಯಾರು ಇಲ್ಲ, ಹೆಂಗ್ ಬೇಕಾದ್ರೂ ನನ್ನ ಇಷ್ಟಾನುಸಾರ ಮಾಡ್ಬೋದು, ಇಲ್ಲ ಅಲ್ವಾ. ಪ್ರತಿಯೊಂದಕ್ಕೂ ಅಕೌಂಟ್ ಅಲ್ವಾ. ಸೊ ನಾವ್ಯಾರು ಇಲ್ಲ ಅಕೌಂಟ್ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಅಕೌಂಟ್ ಅನ್ನ ಮಾತಾಜಿ, ಪರಮಾತ್ಮ ದೊಡ್ಡ ಸಾಕ್ಷಿ ಮಾತಾಜಿ. ಪರಮಾತ್ಮ ನಮ್ಮ ಹೃದಯದಲ್ಲೇ ದೊಡ್ಡ ಸಾಕ್ಷಿ. ಮಾತಾಜಿ ಅವ್ರ ಸಾಕ್ಷಿ. ಅಟ್ಲೀಸ್ಟ್ ನಮ್ಗೆ ಅಷ್ಟು ಗೊತ್ತಿದ್ರೆ ಸಾಕು, ನಾವು ತಪ್ಪನ್ನ ನಾವು ಮಾಡೋದಿಲ್ಲ ಅಲ್ವಾ. ಮತ್ತೆ ಎಲ್ಲ ಇಂದ್ರಿಯಗಳಿಗೂ ಅಧಿದೇವತೆಗಳಿದ್ದಾರಲ್ಲ ಮಾತಾಜಿ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಮಾತಾಜಿ ಅವ್ರಿಗೂ ಗೊತ್ತಾಗತ್ತೆ. ಅವರೇ ನಮ್ಗೆ ಇವಾಗ ಸಾಕ್ಷಿ ಹೇಳೋದಲ್ವಾ. ಇವಾಗ ಚಿತ್ರಗುಪ್ತಂಗೆ ಹೆಂಗ್ ಗೊತ್ತಾಗ್ತಾ ಇದೆ, ಅಥವಾ ಯಮ ಧರ್ಮರಾಯಂಗೆ ಹೆಂಗ್ ಗೊತ್ತಾಗ್ತಿದೆ ಅಂದ್ರೆ, ಸೊ ಅವರೇನೆ ಅಲ್ಲಿ ಅದನ್ನ ಕನ್ವೆ ಮಾಡೋದು. ನಾವೇನ್ ಮಾಡ್ತಾ ಇದೀವಿ ಪ್ರತಿಯೊಂದನ್ನ, ನಾವೇನು ಕೆಲಸ ಕಾರ್ಯಗಳನ್ನ ನಮ್ಮ ಇಂದ್ರಿಯಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಾ ಇದೀವಿ ಅದೆಲ್ಲಾನು ಅವರೇ ತಲುಪಿಸೋದು ಚಿತ್ರಗುಪ್ತನಿಗೆ. ಯಮರಾಜನಿಗೆ ತಿಳಿಸ್ತಾರಂತೆ ಅವರೆಲ್ಲ ಹೋಗಿ, ಇವ್ರು ಕೊಟ್ಟ ಇಂದ್ರಿಯನ್ನೆಲ್ಲ ಇವ್ರು ಮಿಸ್ಯೂಸ್ ಮಾಡಿದ್ದಾರೆ ಅಂತ. ಈ ಒಂದು ಏನು ಭಾವಾರ್ಥ ಇದೆಯಲ್ಲ, ಇದು ಫುಲ್ ಇಡೀ ನಮ್ಗೆ ಭಗವದ್ಗೀತಾ, ಭಾಗವತ, ಚೈತನ್ಯ ಚರಿತಾಮೃತ ಓದಿದ್ರೆ ನಾವು ಮನುಷ್ಯನಾಗಿ ಏನನ್ನ ನಾವು ಮಾಡ್ಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ಭಾವಾರ್ಥದಲ್ಲಿ ತುಂಬಾ ಸುಂದರವಾಗಿ ಪ್ರಭುಪಾದರು ಬರ್ದಿದ್ದಾರೆ. ಸೊ ಯಾರಾದ್ರೂ ಸೀನಿಯರ್ ಡಿವೋಟಿ ಹೇಳಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು, ಬಟ್ ನಾನು ಟ್ರೈ ಮಾಡ್ತೀನಿ ಎಷ್ಟು ಹೇಳಲಿಕ್ಕೆ ಆಗುತ್ತೋ ಅಷ್ಟು. ಐಹಿಕ ಅಸ್ತಿತ್ವದಲ್ಲಿ ಬದ್ಧ ಸ್ಥಿತಿಯಲ್ಲಿರುವ ವ್ಯಕ್ತಿಯು ಅಸಹಾಯಕ ಸ್ಥಿತಿಯಲ್ಲಿ ಇರುತ್ತಾನೆ ಅಲ್ವಾ. ಸೊ ಯಾರು ಈ ಭೌತಿಕ ಪ್ರಪಂಚದಲ್ಲಿ ಇರ್ತಾರೋ ಅವರೆಲ್ಲರೂ ಸಹ ಬದ್ಧಾತ್ಮರು ಅಲ್ವಾ. ನೋಡಿ, ನನಗೆ ಇವಾಗ ಸತ್ತೋಗೋದು ಇಷ್ಟ ಇಲ್ಲ, ಆದ್ರೆ ನಾನು ಸಾಯ್ಲೇಬೇಕು ಅಲ್ವಾ. ನಾವು ಬದ್ಧ ಅಂದ್ರೆ ಬದ್ಧತೆಗೆ ಒಳಗಾಗಿದ್ದೀವಿ. ನಾವು ಯಾರ್ದೋ ಒಂದು ಕಂಟ್ರೋಲ್ ಅಲ್ಲಿ ನಾವ್ ಇದೀವಿ, ನಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ ಅಲ್ವಾ. ನಾವು ಬದ್ಧ ಸ್ಥಿತಿಲಿರೋ, ನಾವು ಅಸಹಾಯಕ ಸ್ಥಿತಿಲಿ ನಾವ್ ಇದೀವಿ. ಆದ್ರೆ ಬದ್ಧಾತ್ಮನು ಮಾಯೆ ಅಥವಾ ಬಾಹ್ಯ ಶಕ್ತಿಯ ಭ್ರಮೆಯಲ್ಲಿರುತ್ತಾ
ತಾನು ತನ್ನ ದೇಶ, ಸಮಾಜ, ಸ್ನೇಹ ಮತ್ತು ಪ್ರೀತಿಯಿಂದ ಸಂಪೂರ್ಣವಾಗಿ ರಕ್ಷಿತ ಎಂದು ಭಾವಿಸುತ್ತಾನೆ ಅಲ್ವಾ. ಆದ್ರೆ ಏನಿಲ್ಲಿ ನೋಡಿ, ನಾವ್ ಎಷ್ಟು ಇವಾಗ ಭಗವಂತ ಅಲ್ಲಿ ಬ್ರಹ್ಮ ಸೃಷ್ಟಿ ಮಾಡಾಕ್ಬಿಟ್ಟಿದ್ದಾನೆ ಅಲ್ವಾ. ನಾವೆಲ್ಲ ಮರ್ತೋಗಿ ನಮ್ನ ಈ ಆತ್ಮ ಅಂತ ಅಂದಲೇ ದೇಹ ಅಂತ ಭಾವನೆಯಲ್ಲಿ ಇಟ್ಕೊಂಡು ಅಹಂ ಮಮಕಾರ ಅದೆಲ್ಲ ಬೆಳೆಸ್ಬಿಟ್ಟಿದ್ದಾನೆ. ಅದಕ್ಕೆ ನಾವಿವಾಗ ಹೆಂಗಿದೀವಿ, ಓ ಇಲ್ಲಪ್ಪ ನನಗೆ ಎಷ್ಟು ದೊಡ್ಡ ಮನೆ ಇದೆ, ಸೊ ಮತ್ತೆ ನನ್ಗೆ ಎಷ್ಟು ಜನ ಇದಾರೆ ನೋಡ್ಕೊಳ್ಲಿಕ್ಕೆ, ಸೈನಿಕರೆಲ್ಲ ಇದ್ದಾರೆ ಅಲ್ವಾ. ನಾವು ಯಾರನ್ನ ಸೈನಿಕರು ಅನ್ಕೊಂಡಿದೀವಿ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ. ಸೊ ನಮ್ಮ ಹೆಂಡತಿ ಮತ್ತೆ ಮಕ್ಕಳನ್ನ ನಾವು ಸೈನಿಕರು ಅನ್ಕೊಂಡ್ಬಿಟ್ಟಿದೀವಿ, ಅವರೆಲ್ಲ ನಮ್ಮನ್ನ ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು, ಓ ಇಲ್ಲ ನಾನು ಸಂಪೂರ್ಣವಾಗಿ ನಾನು ಸುರಕ್ಷಿತವಾಗಿದ್ದೀನಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಜೀವನ ಮಾಡ್ತಾ ಇದೀವಿ. ಆದರೆ ಮರಣ ಕಾಲದಲ್ಲಿ ಇವುಗಳಲ್ಲೊಂದೂ ಅವನನ್ನು ರಕ್ಷಿಸುವುದಿಲ್ಲ ಅಲ್ವಾ. ಆದ್ರೆ ಅವನು ಅರ್ಥ ಮಾಡ್ಕೋತಿಲ್ಲ ಅಲ್ವಾ. ಇವ್ರು ಯಾರನ್ನು ಸಹ ನನ್ನನ್ನ ಬಂದು ನಾನು ಸಾಯುವ ಸಮಯದಲ್ಲಿ ಇವ್ರು ಯಾರು ನನಗೆ ರಕ್ಷಣೆನ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನಾವು ನೋಡ್ತಾ ಇದೀವಿ ಅಲ್ವಾ ದಿನ ಅಲ್ವಾ. ಅಹಾನಿ ಭೂತಾನಿ ಅಂತ ಹೇಳ್ಬಿಟ್ಟು ಯಾರು ಯಕ್ಷ ಪ್ರಶ್ನೆಗೆ ಧರ್ಮರಾಯ ಉತ್ತರವನ್ನ ಕೊಡ್ತಾರೆ ಅಲ್ವಾ. ಸೊ ಧರ್ಮರಾಯ, ಯಾವುದು ಆಶ್ಚರ್ಯಕರವಾದ ಸಂಗತಿ ನಿನಗೆ ಈ ಒಂದು ಪ್ರಪಂಚದಲ್ಲಿ ಅಂತ ಹೇಳಿದಾಗ ಯಕ್ಷನಿಗೆ ಯಾರು ಧರ್ಮರಾಯ ಏನು ಆನ್ಸರ್ ಅನ್ನ ಕೊಡ್ತಾನೆ, ಯುಧಿಷ್ಠಿರ ಮಹಾರಾಜ ಏನು ಆನ್ಸರ್ ಕೊಡ್ತಾನೆ, ಪ್ರತಿದಿನ ಎಲ್ಲರೂ ಸಾಯ್ತಾ ಇದ್ರು, ಅದನ್ನ ಇವನು ಪ್ರತ್ಯಕ್ಷ ಕಾಣ್ತಿದ್ರು ಕೂಡ ನಾನ್ ಸಾಯೋದಿಲ್ಲ, ನಾನ್ ಶಾಶ್ವತ ಅಂತೆ, ಅದಕ್ಕಾಗಿ ಅವನು ಜೀವನ ಪರ್ಯಂತ ಎಲ್ಲ ಸಂಗ್ರಹ ಮಾಡ್ತಾನೆ ಅಂತ ಅಲ್ವಾ. ಅದೆಷ್ಟು ನೋಡಿ ನಮ್ಗೆ ಅನ್ಸುತ್ತೆ, ಓ ಅಲ್ಲಿ ಯಾರೋ ಸತ್ತೋದ್ರೆ, ಓ ಅವ್ರು ಸತ್ತೋಗಿದ್ದಾರೆ, ನಾವು ಸತ್ತೋಗೋದಿಲ್ಲ ಅಲ್ವಾ. ಹೋಗ್ಲಿ ವ್ಯಕ್ತಿ ಬಿಟ್ಬಿಡಿ, ನಾವು ದಿನ ಬೆಳಗಾದ್ರೆ ಹುಳ, ಉಪ್ಪಟ್ಟೆ, ಇರುವೆ ಎಲ್ಲ ಸತ್ತೋಗೋದನ್ನ ನೋಡ್ತಾ ಇದ್ದೀವಿ. ಓ ಇರುವೆ ಸತ್ತೋಗುತ್ತೆ, ನಾನ್ ಸತ್ತೋಗಲ್ಲ ಅನ್ಕೊಂಡು ನಾವು ಜೀವನವನ್ನ ಮಾಡ್ತಾ ಇದೀವಿ ಅಲ್ವಾ. ಸೊ ನಮ್ಗೆ 7ನೇ ಕ್ಯಾಂಟೋಲು ಸಹ ಒಂದು ಪ್ರಸಂಗ ಬರುತ್ತೆ. ಆ ಪ್ರಸಂಗದಲ್ಲಿ ಅಂದ್ರೆ ಒಬ್ಬ ಸುಯಜ್ಞನ ಮಾತಾಜಿ ಸುಯಜ್ಞ, ಅವನು ಯುದ್ಧದಲ್ಲಿ ಅವನು ಸತ್ತು ಹೋಗ್ಬಿಟ್ಟಿರ್ತಾನೆ. ಆಗ ಅವನಿಗೆ ಎಷ್ಟೊಂದ್ ಜನ ಪತ್ನಿಯರು ಇರ್ತಾರೆ, ಅವರೆಲ್ಲ ಅವರ ಪತಿಯ ದೇಹವನ್ನ ಇಟ್ಕೊಂಡು ಅಳ್ತಾ ಇರ್ತಾರೆ ಅಲ್ವಾ. ಯಾಕಂದ್ರೆ ಅವ್ರ ಪತಿಯ ಅಗಲಿಕೆನ ಅವ್ರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ. ಸೊ ಅವಾಗ ಯಮಧರ್ಮರಾಯನೇ ಒಂದು ಮಗುವಿನ ಒಂದು ರೂಪದಲ್ಲಿ ಬಂದು ಅವರಿಗೆ ಬೋಧನೆ ಅಂದ್ರೆ ಸಮಾಧಾನ ಮಾಡ್ತಾ ಇದ್ದಾರೆ. ಅವಾಗ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ಸೊ ಒಂದು 2 ಪಕ್ಷಿಗಳಿತ್ತು, ಗಂಡು ಮತ್ತೆ ಹೆಣ್ಣು ಪಕ್ಷಿ. ಸೊ ಪುಲಿಂಗ ಪಕ್ಷಿ. ಆ ಪಕ್ಷಿಯನ್ನ ಆ ಬೇಟೆಗಾರ ಒಬ್ಬ ಬಂದು ಅದಕ್ಕೆ ಬಲೆ ಹಾಕ್ಬಿಟ್ಟಿರ್ತಾನೆ, ಗಂಡು ಪಕ್ಷಿಗೆ. ಮತ್ತೆ ಹೆಣ್ಣು ಪಕ್ಷಿಗೆ ಬಲೆ ಹಾಕ್ಬಿಟ್ಟಿರ್ತಾನೆ, ಹೆಣ್ಣು ಪಕ್ಷಿಗೆ ಬಲೆ ಹಾಕ್ಬಿಟ್ಟಿರ್ತಾನೆ. ಸೊ ಅವಾಗ ಏನಾಗ್ತಿದೆ, ಇವಾಗ ಗಂಡು ಪಕ್ಷಿ ಒದ್ದಾಡ್ತಾ ಇದೆ, ಅದನ್ನ ಹೇಗಾದ್ರೂ ಮಾಡಿ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಅಲ್ಲಿ ಬಲೆಯಲ್ಲಿ ಹೆಣ್ಣು ಪಕ್ಷಿ ಇದೆ. ಈಗ ಗಂಡು ಪಕ್ಷಿ ಏನ್ ಮಾಡ್ತು, ಅದು ದೂರ ಇರ್ಬೇಕಾಗಿತ್ತು. ಆದ್ರೆ ಅದಕ್ಕೆ ಎಷ್ಟು ಮೋಹ ಅಂತಂದ್ರೆ ಅದು ಹತ್ರನೇ ಹೋಗ್ಬಿಟ್ಟಿದೆ. ಆ ಒಂದು ಹೆಣ್ಣು ಪಕ್ಷಿ ಅಲ್ಲಿ ಬಲೆಯಲ್ಲಿ ಸೇರ್ಕೊಂಡಿದ್ಯೋ, ಆ ಗಂಡು ಪಕ್ಷಿ ಅಲ್ಲೇ ಹೋಗಿ ಕುತ್ಕೊಂಡಿದೆ. ಇವಾಗ ಬೇಟೆಗಾರ ಸುಮ್ನೆ ಇರ್ತಾನ ಅಲ್ವಾ. ಸೊ ಒಂದೇ ಏಟಿಗೆ 2 ಪಕ್ಷಿ ಸಿಕ್ತು, ಡಬಲ್ ಧಮಾಕ ಅಲ್ವಾ. ಅವನು ಬಾಣವನ್ನ ಬಿಟ್ಟ ಅಲ್ವಾ ಆ ಪಕ್ಷಿನೂ ಸಹ ಅಲ್ಲಿ ಸತ್ತು ಹೋಯ್ತು. ಅಂದ್ರೆ ಏನರ್ಥ, ನಮ್ಗೆ ನಮ್ಮ ಸಾವು ಇನ್ನೇನು ಬರ್ತಾನೆ ಇದೆ, ಈ ಕ್ಷಣನೂ ಆ ಕ್ಷಣ ನಮ್ಮ ಸಾವು ಅಂತ ಅರ್ಥ ಮಾಡ್ಕೊಂಡಲೇ ನಾವೇನ್ ಮಾಡ್ತಿದ್ವಿ, ವ್ಯರ್ಥ ಪ್ರಲಾಪ ಮಾಡ್ತಾ ಇದೀವಿ ಅಲ್ವಾ ಈ ಭೌತಿಕ ಪ್ರಪಂಚದಲ್ಲಿ ಅಲ್ವಾ. ಅದನ್ನ ನಮ್ಗೆ ಅಲ್ಲಿ ಎಕ್ಸಾಂಪಲ್ ಆಗಿ ಕೊಡ್ತಾರೆ. ಸೊ ಅದಕ್ಕೆ ನಮ್ಗೆ ಇವಾಗ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು, ನಮ್ಮ ಮರಣ ಕಾಲದಲ್ಲಿ ಯಾರು ನಮ್ಮನ್ನ ರಕ್ಷಿಸೋದಿಲ್ಲ. ನಾವು ನೋಡ್ತಾನೆ ಇದೀವಲ್ವಾ, ಇವಾಗ ಭೌತಿಕ ಪ್ರಪಂಚದಲ್ಲಿ ಎಷ್ಟು ಶ್ರೀಮಂತರಿದ್ದಾರೆ, ಅಧಿಕಾರ ಇದೆ, ಅವ್ರು ಚಿಟಿಕೆ ಹೊಡೆದ್ರೆ ಸಾಕು ಎಲ್ಲ ಅವ್ರ ಮುಂದೆ ಬಂದ್ ಬೀಳುತ್ತೆ. ಆದ್ರೂ ಸಹ ಒಂದು ಕ್ಷಣನೂ ಸಹ ಅವರ ಆಯಸ್ಸನ್ನ ಎಂತ ದೊಡ್ಡ ಡಾಕ್ಟರ್ ಆದ್ರೂ ಸಹ ಮುಂದೆ ಹಾಕ್ಲಿಕ್ಕೆ ಆಗೋದಿಲ್ಲ. ಐಹಿಕ ಪ್ರಕೃತಿಯ ನಿಯಮಗಳು ಎಷ್ಟು ಪ್ರಬಲವಾಗಿವೆ ಎಂದರೆ ನಮ್ಮ ಐಹಿಕ ಸಂಪತ್ತುಗಳು ಯಾವುವು ಕ್ರೂರ ಮೃತ್ಯುವಿನ ಕೈಗಳಿಂದ ನಮ್ಮನ್ನು ರಕ್ಷಿಸಲಾರರು ಅಲ್ವಾ. ನಮ್ಗೆ ಹಿರಣ್ಯಕಶಿಪು ಎಕ್ಸಾಂಪಲ್ ತಗೊಂಡ್ಬಿಟ್ರೆ ಸಾಕು ಅಲ್ವಾ. ಹಿರಣ್ಯಕಶಿಪು ಸಾಮಾನ್ಯನ ಅಲ್ವಾ, ಅವನು ಇಡೀ 3 ಲೋಕಗಳನ್ನು ಅವನು ಗೆದ್ಬಿಟ್ಟಿದ್ದಾನೆ ಅಲ್ವಾ. ಆ ಬ್ರಹ್ಮನನ್ನ ಬಿಟ್ರೆ ಇನ್ ಎಲ್ಲರನ್ನು ಗೆದ್ಬಿಟ್ಟಿದ್ದಾನೆ ಅವನು. ದೇವತೆಗಳನ್ನ ಗೆದ್ದು ತನ್ನ ಸಿಂಹಾಸನದ ಮೆಟ್ಟಿಲಾಗಿ ಅವನು ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಲ್ವಾ. ಆದ್ರೆ ಅವನಿಗಿವಾಗ ಸಾವಿನಿಂದ ಏನಾದ್ರು ಅವನಿಗೆ ಗೆಲ್ಲಿಕ್ ಆಯ್ತಾ, ಅವನಿಗೇನಾದ್ರೂ ಸಾವು ಬರ್ದಲೆ ಅಮರತ್ವವನ್ನ ಅವನು ಪಡ್ಕೊಳ್ಲಿಕ್ಕೆ ಆಯ್ತಾ? ಇಲ್ಲ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಪ್ರಕೃತಿ ನಿಯಮ ಆತರ ಇದೆ. ಇಲ್ಲಿ ಯಾರು ಈ ಭೌತಿಕ ಪ್ರಪಂಚದಲ್ಲಿ ಬಂದವರು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಪ್ಪ ನನ್ಗೆಲ್ಲ ಇದೆ, ನಾನು ಶಾಶ್ವತವಾಗಿ ಇರ್ತೀನಿ ಅಂದ್ರೆ ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಭೌತಿಕ ಪ್ರಪಂಚದ ನಿಯಮಗಳು ಅಷ್ಟು ಪ್ರಬಲವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನು ದರ್ಶನಂ ಅಂತ ಹೇಳ್ತಾ ಇದ್ದಾರೆ. ದಿಟದಲ್ಲಿ
ಪ್ರಗತಿಯನ್ನು ಸಾಧಿಸುತ್ತಿರುವ ಯಾವಾಗಲೂ ಯಾತನಾಮಯ ಜೀವನದ 4 ಸೂತ್ರಗಳನ್ನ ಪರಿಗಣಿಸಬೇಕು ಅಲ್ವಾ. ನಮ್ಗೆ ಈ 4 ದೋಷಗಳಿದೆ, ಸರಿ, 4 ತಾಪತ್ರಯಗಳಿದೆ, ಶಾಶ್ವತ ತಾಪತ್ರಯಗಳು. ನಮ್ಮ ಸೈನ್ಸ್ ಎಷ್ಟೇ ಮುಂದುವರೆದ್ರೂ ಸಹ ಈ 4 ತಾಪತ್ರಯಗಳಿಗೆ ಯಾರು ಪರಿಷ್ಕಾರವನ್ನ ಕಂಡಿಡ್ಲಿಕ್ಕೆ ಆಗೋದಿಲ್ಲ. ಅದೇ ತರ ನಮ್ಗೆ 3 ಏನ್ ಹೇಳ್ತಾರೆ, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಕ್ಲೇಶಗಳಿದೆ ಅಲ್ವಾ. ಅದೇ ತರ ಪವರ್ಗ ಇದೆ ಅಲ್ವಾ. 5 ಪವರ್ಗಗಳಿದೆ. ಯಾವುದು 5 ಪವರ್ಗಗಳು? ನಾವು ಪರಿಶ್ರಮ ಪಡ್ತೀವಿ, ಬೇಡ ಅಂದ್ರೆ ನಾವು ಪರಿಶ್ರಮ ಪಡ್ಲೇಬೇಕಾಗುತ್ತೆ. ಫೇನ ನಾವು ಪರಿಶ್ರಮ ಪಟ್ಟು ನಮ್ಮ ಬಾಯಿಂದ ನೊರೆ ಬರೋ ತನಕನು ಅಪ್ಪ ಉಸ್ಸಪ್ಪ ಅನ್ಬೇಕು, ಅಷ್ಟು ತನಕ ನಾವು ಪರಿಶ್ರಮ ಪಡ್ತೀವಿ. ಭಾ ಅಲ್ವಾ. ಭಾ ಅಂತಂದ್ರೆ ನಾವ್ ಯಾವಾಗ್ಲೂ ಭಯದಲ್ಲೇ ಜೀವನವನ್ನ ಮಾಡ್ತೀವಿ ಅಲ್ವಾ. ನನಗೇನಾಗುತ್ತೆ, ನನ್ನ ಮಕ್ಳಿಗೆ ಏನಾಗುತ್ತೆ, ಮುಂದೆ ಏನಪ್ಪಾ ಗತಿ, ಅದೇ ಒಂದು ಮನಸ್ಥಿತಿಲಿ ನಾವು ಬದುಕ್ತೀವಿ. ಮತ್ತೆ ಬಂಧನದಲ್ಲಿ ಇರ್ತೀವಿ ಅಲ್ವಾ. ನಾವು ಬಂಧನದಿಂದ ಬಿಡಿಸ್ಕೊಳ್ಲಿಕ್ಕೆ ಆಗ್ತಾನೆ ಇಲ್ಲ. ನೋಡಿ, ಇವಾಗ ನನಗೆ ಏನೋ ಭಕ್ತಿ ಮಾಡ್ಬೇಕು ಅಂತಂದ್ರೆ ಇಲ್ಲ, ನನ್ನ ಕೈಲಿ ಆಗಲ್ಲ. ನನಗೆ ಇಷ್ಟ ಬಂದಂಗೆ ನಮ್ಗೆ ಗುರುಗಳು ಹೇಳಿರೋ ತರ ನಂಗೆ ಭಕ್ತಿ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ಬಂಧನಕ್ಕೆ ಒಳಗಾಗಿದ್ದೀನಿ ಅಲ್ವಾ. ಹೆಂಡತಿ ಮಕ್ಕಳು ಮನೆ ಅನ್ಕೊಂಡು, ಗಂಡ ಮನೆ ಮಕ್ಕಳು ಅನ್ಕೊಂಡು ಒಂದು ಬಂಧನದಲ್ಲಿ ಇರ್ತೀವಿ. ಕೊನೆಗೇನಾಗುತ್ತೆ, ಮೃತ್ಯು ಅಲ್ವಾ. ನೋಡಿ, ಇಂತಹ ಒಂದು ದುಃಖಾಲಯಂ ಅಶಾಶ್ವತಂ ಇರುವಂತಹ ಜಾಗದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅವುಗಳೆಂದರೆ ಜನನ, ಮರಣ, ವೃದ್ಧಾಪ್ಯ ಮತ್ತು ವ್ಯಾಧಿ. ವ್ಯಕ್ತಿಯು ಪ್ರಭುವಿನ ಪಾದಕಮಲಗಳಲ್ಲಿ ಆಶ್ರಯವನ್ನು ಪಡೆಯದಿದ್ದರೆ ಈ ಎಲ್ಲ ಯಾತನೆಗಳಿಂದ ರಕ್ಷಿಸಲ್ಪಡುವುದಿಲ್ಲ ಅಲ್ವಾ. ಸೊ ನಮ್ಗೆ ಇದೆಲ್ಲ ಏನು ತಾಪತ್ರಯಗಳು, ಕ್ಲೇಶಗಳು, ಪವರ್ಗಗಳು ಏನೆಲ್ಲ ಇದೆ, ಅದೆಲ್ಲದ್ರಿಂದ ನಾವು ಮುಕ್ತರಾಗ್ಬೇಕು ಅಂದ್ರೆ ನಾವು ಆ ದೇವೋತ್ತಮ ಪರಮ ಪುರುಷನ ಪಾದಕಮಲಗಳಲ್ಲಿ ನಾವು ಆಶ್ರಯವನ್ನ ನಾವು ಪಡಿಬೇಕು ಅಲ್ವಾ. ಆಶ್ರಯವನ್ನ ಪಡಿಬೇಕು ಅಂತಂದ್ರೆ ಹೇಗೆ, ಅದು ಆಶ್ರಯ ಅಂತಂದ್ರೆ ಏನು, ಅದರ ಮೊದಲ ಒಂದು ಚಿಹ್ನೆ ಏನು, ನಾವು ಆಶ್ರಯ ಪಡಿಲಿಕ್ಕೆ ಅಟ್ಲೀಸ್ಟ್ ಇಚ್ಛೆ ಪಡ್ತಿದೀವಿ ಅನ್ಲಿಕ್ಕೆ ಯಾವುದು ಚಿಹ್ನೆ? ಹೌದು, ನಾನು ಆಶ್ರಯ ತಗೋತಾ ಇದ್ದೀನಿ, ನನ್ಗಿದ್ ಗೊತ್ತಾಯ್ತು, ನಾನು ಇದರಿಂದ ಹೊರಗಡೆ ಬರ್ಬೇಕಂದ್ರೆ ಅನ್ಯ ಮಾರ್ಗವೇ ಇಲ್ಲ, ದೇವೋತ್ತಮ ಪರಮ ಪುರುಷನಿಗೆ ಶರಣ ಆಗ್ಬೇಕು, ಆಶ್ರಯ ಪಡಿಬೇಕು ಅಂತಂದ್ರೆ ಯಾವ್ದದು ಚಿಹ್ನೆ? ಇವಾಗ ಯಾರಾದ್ರೂ ಒಬ್ರು ಇವಾಗ ಆಶ್ರಯ ಪಡೆದಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ? ನಮಸ್ಕಾರವನ್ನು ಮಾಡೋದು. ಹೇಳಿ ಮಾತಾಜಿ. ಭಕ್ತಿ ಸೇವೆ. ಮತ್ತೆ ಬೇರೆಯವರು? ಹರೇ ಕೃಷ್ಣ. ಟ್ರೈ ಮಾಡಿ. ಮಾಡೋದು. ಹಾ ಮಾತಾಜಿ, ನಮಸ್ಕಾರ ಮಾಡೋದು ಕೇಳಿಸ್ತು ನಿಮಗೆ. ನಮಸ್ಕಾರ ಮಾಡೋದು ಹೇಳಿದ್ರಿ, ಮತ್ತೆ ಭಕ್ತಿ ಸೇವೆ ಹೇಳಿದ್ರಿ, ಮತ್ತೆ ಬೇರೆದು ಶರಣಾಗೋದು. ನನ್ನಲ್ಲದೆ ಬೇರೆ ಯಾರು ನನ್ನನ್ನ ರಕ್ಷಿಸುವವರು ಇಲ್ಲ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂಥದ್ದು. ಓಕೆ. ಆರ್ತತೆ. ಬೇರೆ ಇನ್ನೇನು? ಪಾದಕಮಲಗಳಲ್ಲಿ ಆಶ್ರಯ. ಮತ್ತೆ ವೈರಾಗ್ಯ ಬರ್ಬೇಕು ಮಾತಾಜಿ, ಭೌತಿಕ ವಿಚಾರಗಳ ಮೇಲೆ ವೈರಾಗ್ಯ ಬರ್ಬೇಕು. ಅಂತಿಮ. ಇವಾಗ ನೀವೆಲ್ಲ ಏನ್ ಹೇಳ್ತಿದ್ದೀರೋ ಅದೆಲ್ಲ ಅಂತಿಮ ಘಟ್ಟ. ಇವಾಗ ಒಬ್ಬ ವ್ಯಕ್ತಿ ಇವಾಗ ಆಶ್ರಯಕ್ಕೆ ಬರ್ತಾ ಇದ್ದಾನೆ, ಭಗವಂತನ ಆ ಒಂದು ಆಶ್ರಯ ಬೇಕು ಅಂತ ಹೇಳ್ಬಿಟ್ಟು ಅವನು ಇವಾಗ ಪ್ರಯತ್ನ ಪಡ್ತಾ ಇದ್ದಾನೆ, ಮೊದಲ ಹೆಜ್ಜೆ ಇಟ್ಟಿದ್ದಾನೆ ಅಂತ ಹೇಗ್ ಗೊತ್ತಾಗತ್ತೆ ನಿಮ್ಗೆ? ಜಪ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ತನ್ನ ವಸ್ತುಸ್ಥಿತಿನ ತಿಳ್ಕೊಂಡಿದ್ದಾನೆ ಮಾತಾಜಿ. ಅಂದ್ರೆ ಎಲ್ಲರಿಗೂ ಗೊತ್ತು ಆನ್ಸರ್, ಅದೆಲ್ಲರಿಗೂ ಗೊತ್ತು ಆನ್ಸರ್. ನೀವೇನ್ ಮಾಡ್ತಿದ್ದೀರಾ ಈಗ? ಇವಾಗ ಏನ್ ಮಾಡ್ತೀರಾ? ನೀವೆಲ್ಲ ಜಪ ಮಾಡ್ಲಿಕ್ಕೆ ಶ್ರವಣ ಮಾಡ್ತೀವಿ. ಶ್ರವಣ ಮಾಡ್ತಾ ಇದೀವಿ. ನೀವ್ ಕೇಳಿಸ್ಕೊಳ್ಳೇ ಇಲ್ಲ ಅಂದ್ರೆ ಏನ್ ಅರ್ಥ ಆಗುತ್ತೆ? ಯಾರು ಬಂದು ನಮ್ಗೆ ಜ್ಞಾನ ಕೊಡ್ತಾರೆ ಅಲ್ವಾ? ಶ್ರವಣ ಫಸ್ಟ್ ಸ್ಟೆಪ್. ಅದಕ್ಕೆ ನಮ್ಗೆ ನವವಿಧ ಭಕ್ತಿಯಲ್ಲಿ ಫಸ್ಟ್ ಇರೋದೇ ಶ್ರವಣ. ಕೇಳಿಸ್ಕೊಳ್ಳಿ. ಅದಕ್ಕೆ ಕೃಷ್ಣನು ಸಹ ಅರ್ಜುನನಿಗೆ ಎಷ್ಟು ಸತಿ ಕೇಳಿಸ್ಕೊಂಡಲೇ ಇದ್ರೆ ನಾವು ಅಜ್ಞಾನಿಗಳು. ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಜ್ಞಾನ ಅಜ್ಞಾನ ಹೆಂಗ್ ಗೊತ್ತಾಗತ್ತೆ ಅಲ್ವಾ? ಸೊ ಇವಾಗ ಒಬ್ಬ ವ್ಯಕ್ತಿ ಆ ಶರಣಾಗತಿ ಅದಕ್ಕೆ ಅಥವಾ ಆಶ್ರಯಕ್ಕೆ ಬರ್ತಾ ಇದ್ದಾನೆ ಅಂತಂದ್ರೆ ಅವ್ರು ಶ್ರವಣ ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇದೆ ಅಲ್ವಾ? ನೋಡಿ, ಇವಾಗ ನಾವ್ ಇದಕ್ಕೆ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ, ಅಸೂಯೆ. ಇವಾಗ ಶ್ರವಣ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಅವ್ರಿಗೆ ಇನ್ನ ಭಗವಂತನ ಮೇಲೆ ಅಸೂಯೆ ಇದೆ. ನನ್ ಕೈಲಾಗಲ್ಲಪ್ಪ, ಇದೇನ್ ಕೃಷ್ಣ 3 ಹೊತ್ತು ನಾನು ಅಹಂ ಅಂತ ಹೇಳ್ಕೊತಾ ಇದ್ದಾರೆ. ನಾನು ಇಲ್ಲೇನೋ ಇದೆ ಭಗವದ್ಗೀತೆಯಲ್ಲಿ ಅಂತ ಬಂದೆ, ನಾನು ಉದ್ಧಾರ ಆಗೋಗ್ತೀನಿ, ನಾನು ಎಲ್ಲ ಸಂಪತ್ತನ್ನ ಪಡಿತೀನಿ, ನಾನು ಯಶಸ್ವಿ ಆಗ್ತೀನಿ ಅಂತ ಬಂದೆ. ನೋಡಿದ್ರೆ ಈ ತರ ನಾ 3 ಹೊತ್ತು ಅವನ್ ಜಪ ಮಾಡ್ಬೇಕಂತೆ ಅಂತ ನಮ್ಗೆ ಅನ್ಸುತ್ತೆ. ಅಂದ್ರೆ ನಮ್ಗೇನಂತ, ಸೊ ಭಗವಂತನ ಮೇಲೆ ಅಸೂಯೆ ಅಂತ ಅಲ್ವಾ? ಇವಾಗ ನಮ್ಗೆ ಯಾರಿಗೂ ಅಸೂಯೆ ಇಲ್ಲ, ಅದಕ್ಕೆ ನಾವಿಲ್ಲಿ ಕುತ್ಕೊಂಡು ಕೇಳಿಸ್ಕೊತಾ ಇದೀವಿ 1 hour ಅಲ್ವಾ? ಯಾರು ಕೇಳಿಸ್ಕೊತಾರೆ? ಬೇರೆಯವರು ಎಲ್ಲ ಒಂದೊಂದು ಗಂಟೆಯನ್ನ, ಒಂದೊಂದು ನಿಮಿಷವನ್ನ ಅವರು ದುಡ್ಡಿನಲ್ಲಿ ಅವರು ಎಣಿಸ್ತಾರೆ ಅಲ್ವಾ? ಇವಾಗ ಯಾರ ಜೊತೆ ಮಾತಾಡ್ಬೇಕಂದ್ರೆ ನನಗೇನ್ ಸಿಗುತ್ತೆ, ಇದರಿಂದ ಹಣ ಸಿಗುತ್ತಾ ಅಥವಾ ಇನ್ನೇನೋ ನನಗೆ ಒಂದು ವಿದ್ಯೆ ಸಿಗುತ್ತಾ, ಅದರಿಂದ ನಾನು ಹೆಚ್ಚು ಭೌತಿಕ ಒಂದು ವಸ್ತುಗಳನ್ನ ತಗೊಂಡು ಭೌತಿಕ ಇಚ್ಛೆನ ನಾನು ಮಾಡ್ಕೋಬಹುದಾ ಅಂತೇಳಿ ಯೋಚನೆ ಮಾಡೋದು ಎಲ್ಲಾರು ಅಲ್ವಾ?
ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಚೈತನ್ಯ ಮಹಾಪ್ರಭುಗಳಿಗೆ ಆಶ್ರಯ ಪಡೆದಿದೀವಿ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಾವು ಶ್ರವಣ ಮಾಡ್ಲಿಕ್ಕೆ ತಯಾರಾಗಿದ್ದೀವಿ ಅಲ್ವಾ. ಆದ್ರಿಂದ ಬುದ್ಧಿವಂತರು ಯಾವುದೇ ಐಹಿಕ ಸಂಪತ್ತಿನಲ್ಲಿ ತನ್ನ ನಂಬಿಕೆಯನ್ನ ಇಡುವುದಿಲ್ಲ. ಅದಕ್ಕೆ ನೋಡಿ ನಾವು ನೋಡಿದ್ವಿ ಷಡ್ಗೋಸ್ವಾಮಿಗಳು ಅವರು ಎಲ್ಲವನ್ನ ಅವರು ತ್ಯಜಿಸಿ ಒಂದು ಕೌಪೀನವನ್ನ ಧರಿಸಿ ಬರ್ತಾರೆ ಅಲ್ವಾ. ಅವ್ರು ಬೇರೆ ಏನನ್ನೋ ಅವರು ನೋಡಿ, ಅವರು ನಮ್ ನೋಡಿದ ಹಾಗೆ ರೂಪ ಗೋಸ್ವಾಮಿ ಅವರು ರಿಟೈರ್ಡ್ ಆದಾಗ ಎಷ್ಟು ಅವ್ರಿಗೆ ಬಂದಿದ್ದು ಆ ಒಂದು ರಿಟೈರ್ಮೆಂಟ್ ಅಮೌಂಟ್ ಅಲ್ವಾ. ಎರಡು ಬಂಗಾರದ ಎರಡು ಅಡಿಗಿನಲ್ಲಿ ಬಂಗಾರದ ನಾಣ್ಯಗಳನ್ನು ತುಂಬ್ಕೊಂಡ್ ಬಂದ್ರು ಅಲ್ವಾ. ಆದ್ರೆ ಅವ್ರಿಗೆ ಗೊತ್ತು, ಅವ್ರು ಬುದ್ಧಿವಂತರು ಅಲ್ವಾ. ಇದು ಐಹಿಕವಾದದ್ದು, ಇದು ಅಶಾಶ್ವತ ಅಲ್ವಾ. ಶಾಶ್ವತ ಯಾವುದು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ಯಾರೇ ಬುದ್ಧಿವಂತರಾದವರು ಈ ಐಹಿಕ ಸಂಪತ್ತನ್ನ ಪಡ್ಕೊಳೋದ್ರಲ್ಲಿ ಅಥವಾ ಐಹಿಕ ಸಂಪತ್ತಲ್ಲಿ ಅವರು ನಂಬಿಕೆಯನ್ನ ಇಡೋದಿಲ್ಲ. ಬದಲಿಗೆ ಪ್ರಭುವಿನ ಪಾದ ಕಮಲಗಳಲ್ಲಿ ಸಂಪೂರ್ಣವಾದ ಆಶ್ರಯವನ್ನ ಪಡೆಯುತ್ತಾನೆ ಅಲ್ವಾ. ನಮ್ಗೆ ಆ ಸಂಪೂರ್ಣ ಆಶ್ರಯ ಪಡೆಯೋದ್ರಲ್ಲಿ ಎಕ್ಸಾಂಪಲ್ ಯಾರು ಅಂದ್ರೆ ಯಾರು ಪರ್ಫೆಕ್ಟ್ ಎಕ್ಸಾಂಪಲ್, ಸಂಪೂರ್ಣ ಆಶ್ರಯ ಪಡೆದಿದ್ದಾರೆ ಅಂತ ಎಲ್ಲಾ ಭಕ್ತರು ಆಶ್ರಯ ಪಡೆದಿದ್ದಾರೆ. ನಮ್ಗೆ ಕಣ್ಣಿಗೆ ಕಾಣ್ಬೇಕು, ನಮ್ಗೆ ಪ್ರತ್ಯಕ್ಷ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಯಾರು ಪ್ರಹ್ಲಾದ ಮಹಾರಾಜ ಅಲ್ವಾ. ಪ್ರಹ್ಲಾದ ಮಹಾರಾಜ ಎಷ್ಟು ಚಿಕ್ಕವರು, ಅವ್ರನ್ನ ಏನು ಸುಡ್ತಾ ಇದ್ದಾರೆ, ಮತ್ತೆ ಎಲ್ಲಾ ಆಯುಧಗಳಿಂದ ತಿವಿತಾ ಇದ್ದಾರೆ, ಆನೆ ಕಾಲಿಂದ ತುಳಿಸ್ತಾ ಇದ್ದಾರೆ, ಬೆಟ್ಟದಿಂದ ಅವ್ರನ್ನ ಬೀಳಿಸ್ತಾ ಇದ್ದಾರೆ ಅಲ್ವಾ, ವಿಷ ಕೊಡ್ತಾ ಇದ್ದಾರೆ. ಆದ್ರೂ ಸಹ ಅವ್ರಿಗೆ ಏನಿಲ್ಲ ಅಲ್ವಾ. ಅವ್ರು ಯಾವಾಗ್ಲೂ ಓಂ ನಮೋ ಭಗವತೆ ವಾಸುದೇವಾಯ ಅದ್ರಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಇನ್ನೆಷ್ಟು ಸಂಪೂರ್ಣವಾಗಿ ಆಶ್ರಯವನ್ನ ಪಡ್ಕೊಂಡಿದ್ದಾರೆ ಅಲ್ವಾ. ಭಗವಂತನ ಮೇಲೆ ಅಷ್ಟು ನಂಬಿಕೆ ಇದೆ. ಅಂತಹ ವ್ಯಕ್ತಿಯನ್ನು ಅಕಿಂಚನ ಎಂದು ಕರೆಯುತ್ತಾರೆ. ಅವ್ರಿಗೆ ಅಕಿಂಚನ, ಯಾರು ಸಂಪೂರ್ಣವಾಗಿ ಆಶ್ರಯವನ್ನು ಪಡ್ಕೊಂಡಿದಾರೋ ಅವ್ರನ್ನ ಅಕಿಂಚನ ಅಂತ ಕರೀತಾ ಇದ್ದಾರೆ. ಅಂದರೆ ಈ ಐಹಿಕ ಜಗತ್ತಿನಲ್ಲಿ ಯಾವ ಸಂಪತ್ತನ್ನು ಹೊಂದಿಲ್ಲದಿರುವವನು ದೇವೋತ್ತಮ ಪರಮಪುರುಷನನ್ನು ಕೂಡ ಅಕಿಂಚನ ಗೋಚರ ಎಂದು ಕರೆಯುತ್ತಾರೆ. ಅಂದ್ರೆ ಇಲ್ಲಿ ದೇವೋತ್ತಮ ಪರಮಪುರುಷನ ಇನ್ನೊಂದು ಹೆಸರು ಏನು ಅಂತಂದ್ರೆ ಅಕಿಂಚನ ಗೋಚರ ಅಂತ. ಅಂದರೆ ಈ ಐಹಿಕ ಜಗತ್ತಿನಲ್ಲಿ ಯಾವ ಸಂಪತ್ತನ್ನು ಹೊಂದಿಲ್ಲದಿರುವವನು. ಅಕಿಂಚನ ಅಂದ್ರೆ ಏನರ್ಥ, ಅವನಿಗೆ ಈ ಭೌತಿಕ ಪ್ರಪಂಚದಲ್ಲಿ ಯಾವುದೇ ಒಂದು ಸಂಪತ್ತು ಅನ್ನೋದಿಲ್ಲ. ನಾವು ನೋಡಿದ್ವಿ ಷಡ್ಗೋಸ್ವಾಮಿಗಳನ್ನ ಅಲ್ವಾ. ಅವ್ರು ವೃಂದಾವನದಲ್ಲಿ ಅವ್ರು ಹೇಗೆ ವಾಸ ಮಾಡಿದ್ರು. ಹರೇ ಕೃಷ್ಣ. ಷಡ್ಗೋಸ್ವಾಮಿಗಳು ವೃಂದಾವನದಲ್ಲಿ ಹೇಗೆ ವಾಸ ಮಾಡಿದ್ರು. ಅವರು ಕೌಪೀನವನ್ನ ಧರಿಸಿ ಮಧುಕರಿ ಮಾಡಿ ಮರದ ಅಡಿಯಲ್ಲಿ ಅವ್ರಿಗೆ ಒಂದ್ ಮನೆ ಸಹ ಇಲ್ಲ, ಅಷ್ಟು ಅಡಗಲ್ಲಿ ಅವರು ಬಂಗಾರದ ನಾಣ್ಯಗಳನ್ನ ತಗೊಂಡ್ ಬಂದ್ರು ಅಲ್ವಾ. ಆದ್ರೆ ಅವ್ರು ಒಂದ್ ಮನೆ ಅಂತ ಏನಾದ್ರು ಕಟ್ಕೊಂಡ್ರ ಇಲ್ಲ ಅಲ್ವಾ. ಒಂದು ಕೌಪಿನ ಧರಿಸ್ಕೊಂಡು ಅವರು ಮಧುಕರಿ ಮಾಡ್ಕೊಂಡು ಅವರು ಜೀವನ ಮಾಡಿದ್ರು ಅಲ್ವಾ. ಸೊ ಅದಕ್ಕೆ ಅಂತವ್ರನ್ನ ಏನಂತ ಕರೀತಾರೆ, ಅಕಿಂಚನ ಅಂತ ಕರೀತಾರೆ. ಸೊ ಭಗವಂತನನ್ನ ಏನಂತ ಕರೀತಾರೆ, ಅಕಿಂಚನ ಗೋಚರ. ಭಗವಂತ ಯಾರಿಗೆ ಗೋಚರಿಸ್ತಾನೆ, ಯಾರಿಗೆ ಕಾಣುತ್ತೆ, ಯಾರು ಈ ಭೌತಿಕ ಸಂಪತ್ತನ್ನ ಹೊಂದಿಲ್ವೋ ಅವ್ರಿಗಷ್ಟೇ ಭಗವಂತ ಗೋಚರ. ಅದಕ್ಕೆ ಅವ್ರನ್ನ ಅಕಿಂಚ ಗೋಚರ. ಭಗವಂತ ಕಾಣಿಸ್ಕೊಳೋದು ಇಂಥವ್ರಿಗೆ ಮಾತ್ರನೇ. ಇಲ್ಲಪ್ಪ ನನಗೆ ಈ ಸಂಪತ್ತುನು ಬೇಕು ಭಗವಂತನೂ ಬೇಕು ಅಂದ್ರೆ ನಾವು ಎರಡು ಕಾಲಲ್ಲಿ ನಮ್ ಬೋಟನ್ನ ಇಟ್ರೆ ನಾವು ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯನಾ? ಒಂದು ಕಾಲನ ಒಂದು ಬೋಟಲ್ಲಿ, ಇನ್ನೊಂದು ಕಾಲನ ಇನ್ನೊಂದು ಬೋಟಲ್ಲಿ ಇಟ್ರೆ ನಾವ್ ಯಾವತ್ತಾದ್ರೂ ಗುರಿಯನ್ನ ನಾವು ತಲುಪ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಭಗವಂತನನ್ನ ಇಲ್ಲಿ ಅಕಿಂಚನ ಗೋಚರ ಅಂತ ಕರೀತಾ ಇದ್ದಾರೆ. ಅಂದರೆ ಐಹಿಕ ಸಂಪತ್ತುಗಳಲ್ಲಿ ನಂಬಿಕೆ ಇಡದವನು ಸಾಧಿಸಬಲ್ಲವಂತವನು. ಇವಾಗ ಯಾರಿಗೆ ಈ ಭೌತಿಕ ಸಂಪತ್ತಲ್ಲಿ ಯಾವುದೇ ಒಂದು ನಂಬಿಕೆ ಇಟ್ಕೊಂಡಿಲ್ವೋ ಅವ್ರು ಯಾರನ್ನ ಪಡ್ಕೋತಾರೆ, ಅವ್ರು ದೇವೋತ್ತಮ ಪರಮ ಪುರುಷನ ಪಡ್ಕೋತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಭಗವಂತನನ್ನ ಅಕಿಂಚನ ಗೋಚರ. ಸೊ ಅಂದ್ರೆ ಯಾರು ಐಹಿಕ ಸಂಪತ್ತನ್ನ ಹೊಂದಿಲ್ವೋ ಅಂತವ್ರು ಪಡ್ಕೊಳೋ ಅಂತವನು ಭಗವಂತ ಅಕಿಂಚನ ಗೋಚರ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಆಧರಿಸಬಲ್ಲಂತಹ ಐಹಿಕ ಸಂಪತ್ತುಗಳನ್ನು ಹೊಂದಿಲ್ಲದ ಮತ್ತು ಸಂಪೂರ್ಣ ಶರಣಾಗತನಾದವನಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಏಕಮೇವ ಆಶ್ರಯ ಅಲ್ವಾ. ನೋಡಿ ಅದಕ್ಕೆ ನಾವು ನೋಡಿದ್ವಿ ಅದ್ವೈತಾಚಾರ್ಯರು ಏನ್ ಹೇಳಿದ್ರು ಅಲ್ವಾ. ಚೈತನ್ಯರ ದಾಸ ಮೋಯಿ ಚೈತನ್ಯರ ದಾಸ, ಚೈತನ್ಯರ ದಾಸ ಮೋಯಿ ತಾನ್ರ ದಾಸೇರ ದಾಸ ಅಂತ ಹೇಳಿದ್ರು ಅಲ್ವಾ. ಸೊ ಯಾರು ಯಾವುದೇ ಒಂದು ಭೌತಿಕ ಸಂಪತ್ತನ್ನ ಹೊಂದಲೇ ಭಗವಂತನಿಗೆ ಪರಿಪೂರ್ಣವಾಗಿ ಶರಣಾಗತನಾದವನಿಗೆ ಯಾರು ಆಶ್ರಯ ಈ ಭೌತಿಕ ಪ್ರಪಂಚ ಈ ಕಲಿಯುಗದಲ್ಲಿ ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳೇ ಏಕಮೇವ ಅಂತ ಹೇಳಿದ್ದಾರೆ. ಇನ್ಯಾರು ಆಶ್ರಯ ಇಲ್ಲ. ಅಂದ್ರೆ ಏಕಮೇವ ಆಶ್ರಯ ಚೈತನ್ಯ ಮಹಾಪ್ರಭು ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬನು ಧರ್ಮ, ಅರ್ಥ, ಕಾಮ ಹಾಗೂ ಕೊನೆಯದಾಗಿ ಮೋಕ್ಷವನ್ನು ಅವಲಂಬಿಸಿರ್ತಾನೆ ಅಲ್ವಾ. ನಮ್ಮ ವೇದಗಳು ಹೇಳದೆ ಈ ಒಂದು ಚತುರ್ವಿಧ ಪುರುಷಾರ್ಥಗಳನ್ನ ನೀವು ಅನುಸರಿಸಿ ಅಂತ ಹೇಳ್ತಾರೆ ನಮ್ಮ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ. ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಔದಾರ್ಯ ಗುಣದಿಂದಾಗಿ ಮೋಕ್ಷಕ್ಕಿಂತ ಮಿಗಿಲಾದುದನ್ನ ನೀಡಬಲ್ಲರು ಅಲ್ವಾ. ನೀವು ಇವಾಗ ಯಾರೇ ವೇದಾಂತಿಗಳನ್ನ ನೀವು ಮಾತಾಡಿಸಿ ಅವ್ರಿಗೆ 4 ಗೊತ್ತಿರೋದು ಅಲ್ವಾ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಅಂದ್ರೆ ನಾವು ಧರ್ಮಯುತವಾಗಿ ನಾವು ಜೀವನವನ್ನ ಮಾಡಿದಾಗ ನಮ್ಗೆ ಅರ್ಥ ಅಂತಂದ್ರೆ ಹಣ ಬರುತ್ತೆ. ಹಣವನ್ನ ನಾವ್ ಏನಕ್ಕೆ ಉಪಯೋಗಿಸ್ತೀವಿ?
ನಮ್ಮೆಲ್ಲ ಕಾಮನೆಗಳನ್ನ ಪೂರೈಸ್ಲಿಕ್ಕೆ ನಾವು ಉಪಯೋಗಿಸ್ತಾ ಇದೀವಿ. ಅಂದ್ರೆ ನಾವಿಲ್ಲಿ ಏನೋ ತಪ್ಪನ್ನ ಮಾಡ್ತಾ ಇಲ್ಲ. ನಮ್ಮ ಧರ್ಮ ಗ್ರಂಥದಲ್ಲಿ ಹೇಗೆ ಹೇಳಿದಾರೋ ಅದೇ ತರ ಜೀವನ ಮಾಡ್ಕೊಂಡು ನಾವು ಹಣವನ್ನ ಗಳಿಸಿ ನಾವು ಇಲ್ಲಿ ನಮ್ಮ ಧರ್ಮದ ಗ್ರಂಥದಲ್ಲಿ ಹೇಳಿರೋ ಆ ತರನೇ ನಾವಿಲ್ಲಿ ಎಂಜಾಯ್ ಮಾಡ್ತಾ ಇದೀವಿ. ನಾವು ಜೀವನವನ್ನ ನಡೆಸ್ತಾ ಇದೀವಿ. ಧರ್ಮ, ಅರ್ಥ, ಕಾಮ, ಆ ಕಾಮನೆಗಳನ್ನೆಲ್ಲ ನಾವು ತೀರಿಸ್ಕೊತಾ ಇದೀವಿ. ಸೊ ಕೊನೆಗೇನಾಗುತ್ತೆ, ಅಯ್ಯೋ ಇಷ್ಟನಾ ಜೀವನ ಅಂತ ಅನ್ಸಿ ನಾವು ವೈರಾಗ್ಯದ ಕಡೆಗೆ ಬರ್ಬೇಕು ಅಲ್ವಾ. ಅದೇ ನಮ್ಗೆ ವೇದದಲ್ಲಿ ಹೇಳ್ಕೊಡೋದು ಅಲ್ವಾ. ಆದ್ರೆ ಚೈತನ್ಯ ಮಹಾಪ್ರಭುಗಳು ತುಂಬಾ ಔದಾರ್ಯ ಗುಣ ಅಲ್ವಾ. ಎಷ್ಟು ಕರುಣೆ ಔದಾರ್ಯ ಇದೆ ಅಂತಂದ್ರೆ ಅವ್ರು ನಮ್ಗೆ ಅದಕ್ಕಿಂತ ಆ ಮೋಕ್ಷಕ್ಕಿಂತ ಒಂದು ಮಿಗಿಲಾದದ್ದಿದೆ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟವ್ರೆ ಚೈತನ್ಯ ಮಹಾಪ್ರಭುಗಳು. ಆದ್ದರಿಂದ ಈ ಶ್ಲೋಕದಲ್ಲಿ ಹೀನಾರ್ಥಾಧಿಕ ಸಾಧಕಂ ಎಂಬ ಶಬ್ದಗಳು ಹೀಗೆ ಸೂಚಿಸುತ್ತವೆ: ಧರ್ಮ, ಅರ್ಥ, ಸಾಧನೆ ಮತ್ತು ಇಂದ್ರಿಯ ಸಂತುಷ್ಟಿಯಂತಹ ಹೀನ ಆಸಕ್ತಿಗಳಿಗಿಂತ ಐಹಿಕ ಮೋಕ್ಷ ಸಾಧನೆಯು ಗುಣದಲ್ಲಿ ಶ್ರೇಷ್ಠವಾದದ್ದಾದರೂ ಮೋಕ್ಷಕ್ಕೆ ಮಿಗಿಲಾದ ಸ್ಥಾನವೆಂದರೆ ಐಹಿಕ ಸೇವೆ ಮತ್ತು ದೇವೋತ್ತಮ ಪರಮಪುರುಷನಲ್ಲಿ ಲೋಕೋತ್ತರವಾದ ಪ್ರೇಮ ಅಲ್ವಾ. ಇಲ್ಲಿ ಏನನ್ನ ಹೇಳ್ತಿದ್ರೆ, ಮೋಕ್ಷಕ್ಕಿನ್ನ ಇನ್ನ ಒಂದು ಉತ್ತಮವಾದದ್ದಿದೆ ಅಲ್ವಾ. ಯಾವ್ದದು? ಪಂಚಮ ಪುರುಷಾರ್ಥ ಯಾವುದು? ಭಗವಂತನ ಭಕ್ತಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ಕೃಷ್ಣ ಪ್ರೇಮ. ಅದನ್ನ ಹೇಳ್ಕೊಟ್ಟಿರೋದೇ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಅಲ್ವಾ. ಸೊ ಆ ಪ್ರೇಮ ಅಂತಂದ್ರೆ ಯಾಕೆ ಅದಕ್ಕೆ ತುಂಬಾ ಅಷ್ಟು ಪ್ರಾಮುಖ್ಯತೆನ ಯಾಕೆ ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಭಗವಂತ ಅದೊಂದಕ್ಕೆ ಭಗವಂತನ ಜೊತೆ ನೇರವಾದ ಅವರನ್ನ ಪಡಿಬೇಕು ಅಂದ್ರೆ ಅದೊಂದೇ ಸಾಧನೆ. ಓಕೆ, ಭಗವಂತನ್ಗೆ ಯಾಕೆ ಆ ಪ್ರೇಮ ಅಂದ್ರೇನೆ ತುಂಬಾ ಇಷ್ಟ? ಇವಾಗ ನಾನು ದುಡ್ಡು ಕೊಡ್ತೀನೋ ಅಥವಾ ಇನ್ನೇನೋ ಕೊಡ್ತೀನಿ ಅಂತಂದ್ರೆ ಅದಕ್ಕಿನ್ನ ತುಂಬಾ ಪ್ರೀತಿ ಕೊಡಿ ಅಂತ ಯಾಕೆ ಭಗವಂತ ಹೇಳ್ತಾರೆ? ಒಂದು ರಸವಿನಿಮಯ ಭಾವಗ್ರಹಿ ಜನ ಭಾವ ಬೇಕು. ಅಲ್ಲಿ ಕಪಟ ಇರೋದಿಲ್ಲ ಪ್ರೇಮದಲ್ಲಿ. ನಿಷ್ಕಲ್ಮಶವಾಗಿರುತ್ತೆ ಮತ್ತೆ ದಿವ್ಯಾನಂದವನ್ನು ಅನುಭವಿಸ್ತಾನೆ ಭಕ್ತರ ಆ ಕೃಷ್ಣ ಪ್ರೇಮ. ಇವಾಗ ನಾನು ಗೀತಾ ಮಾತಾಜಿಗೆ ಏನೆಲ್ಲ ಬೇಕೋ ಅದೆಲ್ಲ ಕೊಟ್ಬಿಡ್ತೀನಿ ಅನ್ಕೊಳ್ಳಿ. ನಾನು ಬಂದ್ ಈ ಕಡೆ ಬೈಕೋತಾ ಇರ್ತೀನಿ, ಆ ಗೀತಾ ಮಾತಾಜಿಗೆ ನಾನು ಎಲ್ಲ ಕೊಟ್ಟೆ ಅಂತ ಹೇಳ್ಬಿಟ್ಟು. ಅದೇನಾದ್ರೂ ಬೈ ಚಾನ್ಸ್ ಗೀತಾ ಮಾತಾಜಿಗೆ ಕೇಳಿಸ್ಕೊಂಡ್ರೆ ಗೀತಾ ಮಾತಾಜಿಗೆ ಖುಷಿ ಆಗತ್ತ ನಾನು ಅಷ್ಟೆಲ್ಲ ಕೊಟ್ಟಿರೋದು? ಇಲ್ಲ, ನೋವಾಗುತ್ತೆ ಅಂದಿದ್ದು ಕೇಳಿ. ಬೇಡ ಅನ್ಸುತ್ತೆ. ನನ್ಗೆ ಬೇಕಾಗಿದ್ದು ಪ್ರೀತಿಯಿಂದ ನೀನ್ ಏನು ಕೊಟ್ಟಿಲ್ಲ ಅಂದ್ರೆ ಭಗವಂತ ಹೇಳ್ದಂಗ ಪತ್ರ ಪುಷ್ಪ ಅಷ್ಟ್ ಕೊಟ್ರೆ ಸಾಕು, ಪ್ರೀತಿ ಇಲ್ದೆ ನೀನ್ ಸಂಪತ್ ಕೊಟ್ರು ಯಾಕೆ ಬೇಕು ಅಂತ ಅಲ್ವಾ. ಅದಕ್ಕೇನೆ ಭಗವಂತನಿಗೂ ಅದೇ ಬೇಕಾಗಿರೋದು. ಅವ್ರ ಹತ್ರನೇ ಎಲ್ಲ ಇದೆ ಅಲ್ವಾ. ಅವ್ರಿಗೆ ಏನ್ ಬೇಕು? ಅವ್ರಿಗೆ ಏನು ಬೇಕಾಗಿಲ್ಲ ಅಲ್ವಾ. ಅದಕ್ಕೆ ಅವ್ರ ಪ್ರೀತಿಯನ್ನೇ ಅವ್ರು ಗಳಿಸ್ತಾರೆ, ಅಂದ್ರೆ ಬಯಸ್ತಾರೆ ನಮ್ಮಿಂದ ಅಲ್ವಾ. ಸೊ ಮತ್ತೆ ನಮ್ಗೆ ನಾವಿವಾಗ ಪ್ರೀತಿಯನ್ನ ಕೊಟ್ಟಾಗ ಭಗವಂತ ಸುಮ್ನೆ ಇರ್ತಾರ? ಇವಾಗ ನಾನ್ ಮಾತಾಜಿಗೆ ಏನಾದ್ರು ಕೊಟ್ರೆ ಅವ್ರೇನ್ ಮಾಡ್ತಾರೆ? ಕಾಯ್ತಾ ಇರ್ತಾರೆ. ಅವ್ರು ವಾಪಸ್ ನನಗೇನೋ ಕೊಡ್ತಾರೆ ಇನ್ನೊಂದ್ ದಿವಸ, ಅವತ್ತೇ ಕೊಟ್ಟಿಲ್ಲ ಅಂದ್ರೂ. ಅದೇ ತರ ನಮ್ಗೆ ಇವಾಗ ಕೃಷ್ಣನಿಗೆ ನಾವು ಪ್ರೀತಿಯನ್ನ ಕೊಟ್ಟಾಗ ಕೃಷ್ಣ ಏನ್ ಮಾಡ್ತಾರೆ? ಅವರು ಯಾವಾಗ್ಲೂ ಪ್ರತಿಸ್ಪಂದಿಸ್ತಾರೆ. ನಾವು ಇವಾಗ ಭಾವಗ್ರಾಹಿ ಜನಾರ್ದನ್ ಅಂತ ನೀವ್ ಹೇಳಿದ್ರಿ ಅಲ್ವಾ. ಭಗವಂತ ಏನ್ ಮಾಡ್ತಾರೆ? ಪ್ರತಿಯಾಗಿ ಅವರು ನಮ್ಗೆ ಹೆಚ್ಚು ಪ್ರೀತಿ ಕೊಡ್ತಾರೆ. ಏನ್ ಕೊಡ್ತಾರೆ? ನಮ್ಮ ಇಚ್ಛೆಗಳನ್ನ ಪ್ರೀತಿ ಕೊಡ್ತಾರೆ. ಇಚ್ಛೆ ಕೃಷ್ಣ ಪ್ರೇಮ ಇಚ್ಛೆ ಪೂರೈಸೋದು ಅದರ್ವೈಸ್ ಪೂರೈಸ್ತಾ ಇರ್ತಾರೆ ಮಾತಾಜಿ. ಈಗ ನಮ್ಗೆಲ್ಲ ನಾವ್ ಕೇಳ್ಕೊಂಡೇ ಇಲ್ಲ, ಕೃಷ್ಣ ಕೊಡ್ತಾನೆ ಇದ್ದಾನೆ. ಊಟ ಕೊಡ್ತಾ ಇದ್ದಾನೆ, ಮಲ್ಕೊಂಡ್ಲಿಕ್ಕೆ ಜಾಗ, ಎಲ್ಲವನ್ನ ಕೊಡ್ತಾ ಇದ್ದಾನೆ ಅಲ್ವಾ. ಸೊ ಇವಾಗ ನಾವ್ ಅವ್ರಿಗೆ ಪ್ರೀತಿಸಿದ್ರೆ ಪ್ರತಿಯಾಗಿ ಅವ್ರು ಏನ್ ಕೊಡ್ತಾರೆ? ಪ್ರೀತಿನೇ ಕೊಡ್ತಾರೆ. ಆ ಪ್ರೀತಿಗೆ ಬೆಲೆ ಕಟ್ಲಿಕ್ಕೆ ಆಗತ್ತಾ? ಇವಾಗ ನೋಡಿ, ಈ ಭೌತಿಕ ಪ್ರಪಂಚದಲ್ಲಿ ಅಮ್ಮನ ಪ್ರೀತಿ ಅಲ್ವಾ, ಅಮ್ಮನ ಪ್ರೀತಿಗೆ ನಾವು ಮಾರು ಹೋಗ್ಬಿಡ್ತೀವಿ ಅಲ್ವಾ. ಇವಾಗ ಇನ್ನ ಅಮ್ಮನ ಪ್ರೀತಿನೇ ಈ ತರ ಇದೆ ಅಂದ್ರೆ ಭಗವಂತನ ಪ್ರೀತಿನ ಹೆಂಗಿರ್ಬೇಕು? ಅದಕ್ಕೆ ಎಲ್ಲರನ್ನು ಬುದ್ಧಿವಂತರಾದವರೆಲ್ಲ ಕಾಯ್ತಾ ಇದಾರೆ ಭಗವಂತ ಯಾವಾಗ ಪ್ರೀತಿ ಕೊಡೋದು ಅಂತಂದ್ರೆ. ಬೇರೆ ಏನು ಮಾಡಲ್ಲ ಭಗವಂತ, ನಮಗ್ ಕೊಟ್ಬಿಡ್ತಾನೆ ಮಾತಾಡಿ. ಅವ್ರನ್ನ ಅವರೇ ಕೊಟ್ಕೊಂಡ್ಬಿಡ್ತಾರೆ. ಭಗವಂತನ ಶುದ್ಧ ಭಕ್ತರೆಲ್ಲ ಏನಕ್ಕೆ ಕಾಯ್ತಾ ಇದ್ದಾರೆ? ಜಸ್ಟ್ ಅವರ ಕಣ್ಣೋಟಕ್ಕೆ ಅವ್ರು ಕಾಯ್ತಾ ಇದ್ದಾರೆ. ಜಸ್ಟ್ ಹಿಂಗೆ ನನ್ನನ್ನ ನೋಡ್ತಾರ ಅಂತ ಅಲ್ವಾ, ಕಣ್ಣೋಟಕ್ಕೆ ಕಾಯ್ತಾ ಇದ್ದಾರೆ. ಒಂದು ಕಿಡಿಗಣ್ಣಲ್ಲಿ ನೋಡಿದ್ರು ಸಾಕು ನಮ್ಗೆ ಭಗವಂತ ಅಂತ ಕಾಯ್ತಾ ಇದ್ದಾರೆ ಅಲ್ವಾ. ನಾವ್ ನೋಡಿದ್ವಿ ಕುಂತಿ ಮಾತೆ ಅಷ್ಟು ಸ್ತುತಿ ಮಾಡಿದ್ಮೇಲೆ ಅವಳಿಗೆ ಹೇಗೆ ಪ್ರತಿಸ್ಪಂದಿಸ್ತಾರೆ ಭಗವಂತ? ಒಂದು ಮುಗುಳುನಾಗೆ ಕೊಡ್ತಾರೆ ಅಲ್ವಾ. ನೋಡಿ, ಅದೇ ಸಾಕಾಗಿತ್ತು ಕುಂತಿ ಮಾತೆಗೆ, ಇನ್ನೇನು ಬೇಕಾಗಿಲ್ಲ. ಅವಳು ಧನ್ಯಳಾಗ್ಬಿಡ್ತಾಳೆ ಅಲ್ವಾ. ನಾವು ಸಹ ಈಗ ಕುಂತಿ ಸ್ತುತಿಯನ್ನ ನಾವು ಮಾಡ್ತೀವಿ ಅಲ್ವಾ. ಸೊ ಅದಕ್ಕೆ ಆ ಪ್ರೀತಿ ಅನ್ನಕ್ಕೆ ಅಷ್ಟು ವ್ಯಾಲ್ಯೂ ಇದೆ ಅಲ್ವಾ. ನಾವ್ ಏನನ್ನೇ ಮಾಡಿದ್ವಿ, ಇವಾಗ ಅಮ್ಮನೇ ಆಗ್ಲಿ ಅಲ್ವಾ, ತಗೊಂಬಂದು ತಿನ್ನು ಅಂತ ಹೇಳ್ಬಿಟ್ಟು ನಮ್ ಮುಂದೆ ಕುಕ್ಬಿಟ್ರೆ ಏನಾಗತ್ತೆ ಅಲ್ವಾ? ತಿನ್ನೋ ಮನ್ಸೆ ಹೊಟ್ಟೋಗುತ್ತೆ ಅಲ್ವಾ. ಅದೇ ಏನು ಅಕಸ್ಮಾತ್ ಎಲ್ಲ ಏನು ದೋಸೆ ಎಲ್ಲ ಕಿತ್ತೋಗಿರುತ್ತೆ, ಪುಟ್ಟ ತಿನ್ನಪ್ಪ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಕೊಟ್ರೆ ಏನಾಗತ್ತೆ? ಸರಿ ಬಿಡಮ್ಮ ತಿಂತೀನಿ ಇವತ್ತು ಅಂತ ಹೇಳ್ಬಿಟ್ಟು ನಾವ್ ತಿಂತೀವಿ ಅಲ್ವಾ. ಅಷ್ಟು ಆ ಪ್ರೀತಿಗೆ ಅಷ್ಟು ಶಕ್ತಿ ಇದೆ. ಭಗವಂತ ಆ ಪ್ರೀತಿಗೋಸ್ಕರ ಅವರು
ತಮ್ಮನ್ನ ತಾವೇ ಕೊಟ್ಕೊಂಡ್ಬಿಡ್ತಂತ ಮಾತಾಜಿ ಹೇಳಿದ್ರು. ಅದೇ ತರ ಅವರು ಅವ್ರು ಅರ್ಜುನನಿಗೆ ಒಂದು ಸಾರಥ್ಯವನ್ನ ವಹಿಸ್ತಾರೆ ಅಲ್ವಾ. ಏನ್ ಕೆಲ್ಸ ಬೇಕೋ ಅದನ್ನ ಅವ್ರು ಮಾಡ್ಲಿಕ್ಕೆ ಅವರು ತಯಾರಾಗಿರ್ತಾರೆ ತಮ್ಮ ಭಕ್ತರಿಗೋಸ್ಕರ. ಶ್ರೀ ಚೈತನ್ಯ ಮಹಾಪ್ರಭುಗಳು ಇಂತಹ ಮಹಾ ಅನುಗ್ರಹವನ್ನು ನೀಡುವ ಕರುಣಾಳು. ನೋಡಿ ಚೈತನ್ಯ ಮಹಾಪ್ರಭುಗಳೇ ಆ ಪ್ರೀತಿಯನ್ನ ಹಂಚ್ಲಿಕ್ಕೆ ಬಂದಿದ್ದಾರೆ ಅಲ್ವಾ. ಇವಾಗ ಯಾರೋ ಒಬ್ರು ದುಡ್ಡು ಹಂಚ್ತಾರೆ, ಇವಾಗ ರಾಜಕಾರಣಿಗಳೆಲ್ಲ ಅವರು ಎಲೆಕ್ಷನ್ ಟೈಮ್ ಅಲ್ಲಿ ಅಲ್ವಾ ದುಡ್ಡು ಹಂಚ್ತಾರೆ. ದುಡ್ಡು ಎಷ್ಟು ದಿವಸ ಇರುತ್ತೆ ನಮ್ಗೆ, ಇವತ್ ಕೊಟ್ರೆ ನಾಳೆ ಅದು ಮುಗ್ದೋಗುತ್ತೆ, ಆ ಕ್ಷಣಕ್ಕೆ ಮುಗ್ದೋಗುತ್ತೆ ಅಲ್ವಾ. ಆದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಬಂದಿರೋದಾದ್ರೂ ಏನಕ್ಕೆ ಅಲ್ವಾ. ಅವ್ರೊಬ್ರೇ ಬರ್ಲಿಲ್ಲ, ಅವರೆಲ್ಲ ಸಂಗಾತಿಗಳನ್ನ ಕರ್ಕೊಂಡ್ ಬಂದ್ರು ಅಲ್ವಾ. ಏನಕ್ಕೆ ಬರ್ತಾರೆ, ಏನನ್ನ ಹಂಚ್ಲಿಕ್ಕೆ ಬರ್ತಾರೆ, ಅವರು ಕೃಷ್ಣ ಪ್ರೇಮವನ್ನ ಹಂಚ್ಲಿಕ್ಕೆ ಬರ್ತಾರೆ. ಅವ್ರು ಕೊಡ್ತಾ ಇದಾರೆ, ನಾವು ತಗೊಳ್ಲಿಕ್ಕೆ ರೆಡಿ ಇದೀವಾ ಅಲ್ವಾ. ಅದನ್ನ ನಾವು ನೋಡ್ಬೇಕಾಗಿದ್ದು. ಅವರಷ್ಟು ಕರುಣಾಳು, ಅವ್ರು ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಸೊ ಪ್ರೇಮ ಪುಂ ಅರ್ಥೋ ಮಹಾನ್. ಎಲ್ಲ ಮಾನವ ಜೀವಿಗಳಿಗೂ ದೇವೋತ್ತಮ ಪ್ರೇಮವೇ ಅಂತಿಮ ಶ್ರೇಯಸ್ಸು. ಅದಕ್ಕೆ ನಮ್ಗೆ ಆ ಭಕ್ತಿಯ ಹಂತಗಳಲ್ಲಿ 9 ಹಂತಗಳು ಯಾರಾದ್ರೂ ಹೇಳ್ತೀರಾ? ಭಕ್ತಿಯಲ್ಲಿ ಇರುವಂತಹ 9 ಹಂತಗಳು. ಶ್ರವಣ ಅನರ್ಥ ನಿವೃತ್ತಿ ಹಂತಗಳು ತಾನೆ ಮಾತಾಜಿ. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯ, ಅನರ್ಥ ನಿವೃತ್ತಿ, ನಿಷ್ಠೆ, ರುಚಿ, ಆಸಕ್ತಿ, ಭಾವ, ಪ್ರೇಮ. ನೋಡಿ ಆ ಪ್ರೇಮನೇ, ಅದಕ್ಕೇನೆ ಅದನ್ನೇ ಹೇಳ್ತಾರೆ ಕೃಷ್ಣ ಪ್ರೇಮನೇ ಅಂತಿಮ ಶ್ರೇಯಸ್ಸು ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ನಾವ್ ಯಾಕೆ ಈ ಭಕ್ತಿಯನ್ನ, ನವವಿಧ ಭಕ್ತಿಯನ್ನ, ಶ್ರವಣ ಕೀರ್ತನ ಮುಂತಾದವುಗಳನ್ನ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ನಾವು ಹಂತ ಹಂತವಾಗಿ ಆ ಶ್ರದ್ಧೆ ಅಂತ ಇಟ್ಕೊಂಡು ಹಂತ ಹಂತವಾಗಿ ಮೇಲೆ ಮೆಟ್ಲನ್ನ ಏರ್ತಾ ಆ ಕೃಷ್ಣ ಪ್ರೇಮವನ್ನ ಪಡ್ಕೊಳ್ಲಿಕ್ಕೋಸ್ಕರನೇ ಅದನ್ನ ನಮ್ಗೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ. ಆದ್ದರಿಂದ ಶ್ರೀ ಚೈತನ್ಯ ಚರಿತಾಮೃತದ ಲೇಖಕರಾದ ಶ್ರೀ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳು ದೇವೋತ್ತಮ ಪ್ರೇಮವನ್ನು ಅನುಗ್ರಹಿಸುವುದರಲ್ಲಿ ತೋರುವ ಔದಾರ್ಯವನ್ನು ವರ್ಣಿಸುವ ಮೊದಲು ಅವರಿಗೆ ತಮ್ಮ ಗೌರವ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾರೆ ಅಲ್ವಾ. ಸೊ ಈಗ ನೋಡಿ, ಅವರು ನಮ್ಗೆಲ್ಲ ಪ್ರೇಮವನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಸೊ ಅಂತಹ ಔದಾರ್ಯ ಅವತಾರವಾದಂತಹ ಚೈತನ್ಯ ಮಹಾಪ್ರಭುಗಳಿಗೆ ಈಗ ಅವರು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಈಗ ಪ್ರಣಾಮವನ್ನ ಸಲ್ಲಿಸ್ತಾ ಇದ್ದಾರೆ. ಸಾರಿ, ತುಂಬಾ ಟೈಮ್ ತಗೊಂಡೆ. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ನಿಲ್ಲಿಸ್ತಾ ಇದ್ದೀನಿ. ಸೊ ಚೈತನ್ಯ ಚರಿತಾಮೃತ ಗ್ರಂಥಕ್ಕೆ ಜೈ, ಕವಿರಾಜ ಗೋಸ್ವಾಮಿ ಕಿ ಜೈ, ಪಂಚತತ್ವ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ಸಿಂಧು ಬೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಶೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ಹರೇ